ಪ್ರಾಯಶ್ಚಿತ್ತವನ್ನು ಮಾಡಿದ್ರೆ ಕೂಡ ಅದಕ್ಕೆ ಏನು ಪ್ರಯೋಜನ ಇಲ್ಲ, ಪುನಃ ಅದೇ ಬುದ್ಧಿ ದಾರಿಗೆ ಬರ್ತಾನೆ ಅವನು. ಅದಕ್ಕೆ ಈಗ ಪರೀಕ್ಷಿತ ಮಹಾರಾಜ ಅಲ್ಲಿ ಹೀಗೆ ಪ್ರಶ್ನಿಸಿದನು, ದೃಷ್ಟ ಶ್ರುತಭ್ಯಂ ಯಥ ಪಾಪಂ ಜಾನಾನಪಿ ಆತ್ಮನೋ ಹಿತಂ ಕರೋತಿ ಭೂಯೋ ವಿವಸಃ ಪ್ರಾಯಶ್ಚಿತಂ ಅಥೋ ಕಥಂ ವಾಚಿನ ನಿರ್ವರ್ತತೆ ಅಭದ್ರಾತ್ ಕವಚಿ ಚರತಿ ತತ್ ಪುನಃ ಪ್ರಾಯಶ್ಚಿತಂ ಅಥೋ ಅಹಪಾತಂ ಮನ್ಯೆ ಕುಂಜರ ಶೌಚವತ್. ಓಕೆ, ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಶೀಲ ಪ್ರಭುಪಾದ ಕಿ ಜೈ. ಶೀಲ ಪ್ರಭುಪಾದ ಕಿ ಜೈ. ನೋಡಿ, ಇಲ್ಲಿ ಅವನು ಪ್ರಾಯಶ್ಚಿತ್ತವನ್ನು ಕೂಡ ಒಂದು ಆನೆಯ ಸ್ನಾನಕ್ಕೆ ಅಲ್ಲಿ ಹೋಲಿಸಿದ್ರು. ಆನೆ ನದಿಯಲ್ಲಿ ಚಂದ ಮಾಡಿ ಸ್ನಾನ ಮಾಡಿಕೊಂಡು ಬರ್ತದೆ. ಆದ್ರೆ ಅದು ಪುನಃ ಅಲ್ಲಿಂದ ನದಿ ತೀರಕ್ಕೆ ಬಂದಾಗ ಏನ್ ಮಾಡ್ತದೆ, ತನ್ನ ದೇಹದಲ್ಲಿ ಈ ಎಲ್ಲ ಮಣ್ಣನ್ನು ಪುನಃ ಎರಚಿಕೊಳ್ತದೆ ಸೊಂಡಿಲಿನಿಂದ. ಹೌದಾ? ನೋಡಿದ್ದೀರಾ? ಹಾಗಾದ್ರೆ ಹೌದು ಮಾತಾಜಿ, ನೋಡಿದೀವಿ. ಹಾಗಾದ್ರೆ ಅದು ಆನೆ ಸ್ನಾನ ಮಾಡಿ ಏನು ಪ್ರಯೋಜನ? ನಾವು ಹಾಗೆ ಮನೆ ಸ್ನಾನ ಮಾಡಿ ಬಂದು ಪುನಃ ಮೈಯೆಲ್ಲ ಕೆಸರು ತುಂಬಿಸಿದ್ರೆ ಏನು ಪ್ರಯೋಜನ? ಪುನಃ ಹೋಗಿ ಸ್ನಾನ ಮಾಡ್ಲೇಬೇಕು. ಅದೇ ರೀತಿ ಅನೇಕ ಆಧ್ಯಾತ್ಮಿಕ ಸಾಧಕರು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ. ಮತ್ತೆ ಪುನಃ ಜಪಿಸಿ ಅವರ ಮನಸ್ಸಿನಲ್ಲಿ ಏನು, ತಾವು ಮಾಡಿದ್ದೀವಿ ಜಪ, ಇದರಿಂದ ಅಪರಾಧ ಎಲ್ಲ ಕಳೆದುಕೊಳ್ತದೆ ಅಂತೇಳಿ ಭಾವಿಸಿ ಅವರು ಪುನಃ ಏನ್ ಮಾಡ್ತಾರೆ, ಬೇಡದ ಕೆಲಸಗಳನ್ನು ಮಾಡಿದ್ರೆ ಆ ಪುಣ್ಯನಾಮ ಮಾಡುವವನು 10 ಅಪರಾಧಗಳಲ್ಲಿ ಒಂದು ಅಪರಾಧ ಇದೆ. ನಾಮ್ನೋ ಬಲತ್ ಯಸ್ಯ ಹಿ ಪಾಪ ಬುದ್ಧಿ. ಹರೇ ಕೃಷ್ಣ ಮಹಾಮಂತ್ರದ ರಕ್ಷೆ ಇದೆ ಅಂತೇಳಿ ನಾವು ಪಾಪ ಕಾರ್ಯಗಳನ್ನು ಮಾಡುವುದು ಅದು ತಪ್ಪು. ಅದನ್ನೇ ಇಲ್ಲಿ ಹರೇ ಕೃಷ್ಣ ನಾವು 10 ಅಪರಾಧಗಳು ಬೆಳಿಗ್ಗೆ ನೀವು ನೋಡ್ತೀರಾ, ಮಂಗಳಾರತಿಯಲ್ಲಿ ಆದ ನಂತರ 10 ಅಪರಾಧಗಳನ್ನು ಓದ್ತೀವಿ, ಅದರಲ್ಲಿ ಒಂದು ಅಪರಾಧ ಇದು. ಅಂತೆಯೇ ಇಲ್ಲಿ ಕೆಲವರು ಕ್ರೈಸ್ತರು ಏನ್ ಮಾಡ್ತಾರೆ, ಪಾಪ ನಿವೇದನೆಗಾಗಿ ಅವರು ಚರ್ಚಿಗೆ ಹೋಗ್ತಾರೆ. ಅವರಿಗೆ ಸಂಡೇ ಏನೋ ಅಲ್ಲಿ ಅವರ ಫಾದರ್ ಮುಂದೆ ಕೂತ್ಕೊಂಡು ಮಕ್ಕಳು, ಸಣ್ಣ ಮಕ್ಕಳು ಮಾತಾಜಿ ಸ್ನಾನ ಮಾಡಿನೇ ಮಂಗಳಾರತಿ ಕೇಳ್ಬೇಕಾ? ಸಣ್ಣ ಮಕ್ಕಳು 10, 12 ಇಲ್ಲ ಮಾತಾಜಿ, ಮಂಗಳಾರತಿ ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು. ಅಲ್ಲ ಮಾತಾಜಿ, ಸ್ನಾನ ಮಾಡಿನೇ ನೋಡ್ಬೇಕಾ? ಹಂಗೆ ನೋಡ್ಬೋದಾ ಸಣ್ಣ ಮಕ್ಕಳು? ಮಕ್ಕಳ ಮುಖ ತೊಳಸಿ ಒಂದು ನೋಡಿಸಿ ಮಾತಾಜಿ, ಮಕ್ಕಳಲ್ಲವದು. ಹಾ ಮಾತಾಜಿ, ಅವರು ಎದ್ದೇಳ್ತಾರೆ ಮಾತಾಜಿ. ನಮ್ದು ಹೊರಗಡೆ ಇದೆ ಬಚ್ಚಲ್ ಮನೆ, ಹಂಗಾಗಿ ಅವರು ಮತ್ತೆ ಚರ್ಚೆ ಮತ್ತೆ ಮಾಡೋಣ ಮಾತಾಜಿ ಲಾಸ್ಟಿಗೆ. ನಮ್ದು ಇಲ್ಲಿ ಪಾಠ ಮುಗಿಬೇಕಲ್ಲ, ಅದು ಲಾಸ್ಟಿಗೆ ಮಾಡೋಣ. ಅಲ್ಲಿ ಪಾಪ ನಿವೇದನೆಗಾಗಿ ಅವರೇನು ಕ್ರಿಶ್ಚಿಯನ್ಸ್ ಎಲ್ಲ ಚರ್ಚಿಗೆ ಹೋಗ್ತಾರೆ ಅಲ್ಲವಾ? ನೀವು ನೋಡಿರ್ಬೋದು, ಅವರು ಯಾವಾಗ್ಲೂ ಆದಿತ್ಯವಾರ ತಪ್ಪಿಸುವುದೇ ಇಲ್ಲ, ಚರ್ಚಿಗೆ ಹೋಗ್ತಾರೆ. ಅವರ ಫಾದರ್ ಯಾರು ಇರ್ತಾರೆ ಅವರ ಎದುರಿಗೆ ಕೂತ್ಕೊಂಡು ತಾವು ಮಾಡಿದ ಪಾಪಗಳನ್ನು ಎಲ್ಲ ಅವರ ಮುಂದೆ ಹೇಳಿ ಅದರಿಂದ ಮುಕ್ತರಾಗ್ತೇವೆ ಅಂತೇಳಿ ಭಾವಿಸ್ತಾರೆ. ಅಲ್ಲಿ ತಪ್ಪಿಗೆ ಪ್ರಾಯಶ್ಚಿತ್ತ ಕೇಳಿಕೊಂಡು ಪುನಃ ಬಂದು ತಪ್ಪು ಮಾಡಿ ಏನು ಪ್ರಯೋಜನ? ಶನಿವಾರ ಬರ್ತಾರೆ, ಏನು ಪ್ರಯೋಜನ ಇಲ್ಲ. ಅವರು ಪುನಃ ಅದನ್ನೇ ಮಾಡಿಕೊಂಡು ಹೋಗ್ತಾರೆ. ಮುಂದಿನ ಶನಿವಾರ ತನಕದ್ದು ಎಷ್ಟು ಪಾಪ ಉಂಟು ಅದನ್ನು ಆದಿತ್ಯವಾರ ಹೋಗಿ ಹೇಳುದು, ಅದಕ್ಕೆ ಕ್ಷಮೆ ದೊರಕಿತ್ತು ಅಂತ ಹೇಳಿ ಭಾವಿಸ್ತಾರೆ, ಮತ್ತೆ ಪುನಃ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಈಗ ಈ ಬಗೆಯ ಪ್ರಾಯಶ್ಚಿತ್ತವನ್ನು ಇಲ್ಲಿ ಅತಿ ಬುದ್ಧಿವಂತ ರಾಜನಾದ ಪರೀಕ್ಷಿತ ಮಹಾರಾಜನು ಇದನ್ನು ಖಂಡಿಸ್ತಾನೆ, ಈ ರೀತಿ ಪ್ರಾಯಶ್ಚಿತ್ತಕ್ಕೆ. ಈಗ ಅವನಿಗೆ ಕೂಡ ಅಲ್ಲಿ ಶಾಪ ಸಿಕ್ಕಿದೆ, ಗೊತ್ತಲ್ಲ ನಿಮಗೆ? ಅವನು ಹೇಗೆ ಹೇಳ್ತಾನೆ, ಪಾಪ ಕಾರ್ಯವೊಂದನ್ನು ಪುಣ್ಯ ಕಾರ್ಯವೊಂದರಿಂದ ಯಾವಾಗ್ಲೂ ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಜವಾದ ಪ್ರಜ್ಞೆ ಯಾವುದು ಅಂತ ಹೇಳಿದ್ರೆ ಅದೇ ಕೃಷ್ಣ ಪ್ರಜ್ಞೆ, ಸೂಕ್ತ ಕೃಷ್ಣ ಪ್ರಜ್ಞೆ. ಅದನ್ನು ನಾವು
ನಮ್ಮ ಒಳಗಿರುವ ಅಂತಹ ಆ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಬೇಕು. ಅದೇ ನಿಜವಾದ ಪ್ರಾಯಶ್ಚಿತ್ತ. ಓದಿ ಒಂದು ಪ್ಯಾರ, ಯಾರು ಕೃಷ್ಣಮೂರ್ತಿ ಪ್ರಭುಜಿ ಓದ್ತೀನಿ ಅಂತ ಹೇಳಿದ್ರೆ ಆಗ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲಿ ನಿಜವಾದ ಪ್ರಾಯಶ್ಚಿತ್ತವೆಂದ್ರೆ ಅಲ್ಲಿಂದ ಓದ್ಬೇಕಾ ಮಾತಾಜಿ? ಹೌದೌದು, ಅಲ್ಲಿಂದಲೇ. ನಿಜವಾದ ಪ್ರಾಯಶ್ಚಿತ್ತವೆಂದರೆ ನಿಜವಾದ ಜ್ಞಾನದ ನೆಲೆಗೆ ಬರುವುದು. ಇದಕ್ಕೆ ಒಂದು ಪ್ರಾಮಾಣಿಕತೆ ಪ್ರಕ್ರಿಯೆ ಇದೆ. ಒಬ್ಬನು ಕ್ರಮಬದ್ಧವಾದ ಆರೋಗ್ಯಕರವಾದ ಜೀವನ ಅನುಸರಿಸಿದರೆ ಅವನು ಕಾಯಿಲೆ ಬೀಳುವುದಿಲ್ಲ. ಮಾನವನು ತನ್ನ ಮೂಲ ಜ್ಞಾನವನ್ನು ಪುನರ್ಜೀವನಗೊಳಿಸಬೇಕಾದರೆ ಕೆಲವು ತತ್ವಗಳ ಪ್ರಕಾರ ಸಾಧನೆ ಮಾಡಬೇಕಾಗುತ್ತದೆ. ಅಂತಹ ಕ್ರಮಬದ್ಧವಾದ ಜೀವನವನ್ನು ತಪಸ್ಸೆ ಎಂದು ಕರೆಯುತ್ತಾರೆ. ತಪಸ್ಸನ್ನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ತನ್ನ ಸ್ವತ್ತನ್ನು ದಾನ ಮಾಡಿ ಸತ್ಯವ್ರತನಾಗಿ ಶುದ್ಧವಾಗಿದ್ದು ಯೋಗಾಸನಗಳನ್ನು ಮಾಡುತ್ತಾ ಇದ್ದರೆ ಒಬ್ಬನು ನಿಜವಾದ ಜ್ಞಾನ ಸಂಪನ್ನ ಅಥವಾ ಕೃಷ್ಣ ಪ್ರಜ್ಞೆಯುಳ್ಳವನು ಆಗಬಹುದು. ಆದರೆ ಶುದ್ಧ ಭಕ್ತನ ಸಂಘವು ಅವನಿಗೆ ಅದೃಷ್ಟವಶ ದೊರೆತರೆ ಅವನು ಕೇವಲ ಕೃಷ್ಣ ಪ್ರಜ್ಞೆಯ ನಿಯಂತ್ರಕ ತತ್ವಗಳನ್ನು ಅಂದರೆ ಆದರ, ಮಾಂಸ ಭಕ್ಷಣ, ಮದ್ಯಪಾನ ಮತ್ತು ಜೂಜುಗಳನ್ನು ವರ್ಜಿಸುವ ತತ್ವಗಳನ್ನು ಅನುಸರಿಸಿದರೆ ಮತ್ತು ಸದ್ಗುರುವಿನ ಮಾರ್ಗದರ್ಶನದಂತೆ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾದರೆ ಸಾಕು, ಹಠಯೋಗದ ಎಲ್ಲ ಮನೋನಿಗ್ರಹದ ಅಭ್ಯಾಸಗಳನ್ನು ಮೀರಬಹುದು. ಈ ಸರಳ ವಿಧಾನವನ್ನು ಅನುಸರಿಸಬೇಕೆಂದು ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳುತ್ತಾರೆ. ಮೊದಲಿಗೆ ಸಾಧಕರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಇಲ್ಲಿ ಪ್ರಾಯಶ್ಚಿತ್ತದ ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತೇಳಿ ಹೇಳಿದ್ದಾರೆ. ನಿಜವಾದ ಜ್ಞಾನ, ಅಲ್ಲಿಗೆ ನಾವು ಬರ್ಬೇಕು. ಇದಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಕ್ರಿಯೆ ಇದೆ. ಅದೇನೆಂದ್ರೆ ನಾವು ಆರೋಗ್ಯಕರವಾದ ಜೀವನವನ್ನು ಅನುಸರಿಸಿದ್ರೆ ಕ್ರಮಬದ್ಧವಾದ ಆಗ ನಮ್ಗೆ ಕಾಯಿಲೆ ಅನ್ಬೋದು ಇರುವುದಿಲ್ಲ. ಮೂಲ ಜ್ಞಾನ ಏನಿದೆಯೋ ಅದನ್ನು ನಾವು ಪುನರ್ಜೀವನಗೊಳಿಸ್ಬೇಕಾದ್ರೆ ಕೆಲವು ತತ್ವಗಳು ಇದೆ, ಅದರ ಪ್ರಕಾರ ನಾವು ಹೋಗ್ಬೇಕು, ಸಾಧನೆಯನ್ನು ಮಾಡ್ಬೇಕು. ತತ್ವಗಳು 4 ನಿಯಂತ್ರಕ ತತ್ವಗಳು ಇದೆ. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ 4 ನಿಯಂತ್ರಕ ತತ್ವಗಳು ಯಾವುದು. ಮಾಂಸ ಭಕ್ಷಣೆ, ಮತ್ತೆ ಮಾಂಸ ಭಕ್ಷಣೆ, ಮದ್ಯಪಾನ, ಜೂಜು ಆಡುವುದು, ಅನೈತಿಕ ಸಂಬಂಧ. ಓಕೆ, ಹರೇ ಕೃಷ್ಣ. ಅಲ್ಲಿ ಅದನ್ನು ಅಂತಹ ಕ್ರಮಬದ್ಧವಾದ ಜೀವನವನ್ನು ತಪಸ್ಯ ಅಂತೆ ಕರೀತಾರೆ. ತಪಸ್ಸನ್ನು ಆ ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ನೋಡಿ, ತಪಸ್ಸನ್ನು ಆಚರಿಸಬೇಕು, ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಮನಸ್ಸನ್ನು ಮತ್ತೆ ಇಂದ್ರಿಯಗಳನ್ನು ಅದನ್ನು ಕಂಟ್ರೋಲ್ ನಿಗ್ರಹ ಮಾಡ್ಬೇಕು. ಅದನ್ನು ನಮ್ಮೊಳಗೆ ನಾವೇ ಅದನ್ನು ಆಚೆ ಹೋಗ್ಬೇಡ, ಇಲ್ಲೇ ನಿಲ್ಲು ಅಂತೇಳಿ, ಕೃಷ್ಣ ಪ್ರಜ್ಞೆಯಲ್ಲೇ ನಿಲ್ಲಿಸು ಅಂತೇಳಿ ನಾವೇ ಅದನ್ನು ನಿಗ್ರಹ ಮಾಡ್ಬೇಕು. ಅದು ತನ್ನ ಸ್ವತ್ತನ್ನು ದಾನ ಮಾಡಿ ಸತ್ಯಾವ್ರತನಾಗಿ ಶುದ್ಧನಾಗಿದ್ದು ಯೋಗಾಸನಗಳನ್ನು ಮಾಡುತ್ತಾ ಇದ್ದರೆ ಒಬ್ಬನು ನಿಜವಾದ ಜ್ಞಾನ ಸಂಪನ್ನ ಅಥವಾ ಕೃಷ್ಣ ಪ್ರಜ್ಞೆ ಉಳ್ಳವನು ಆಗ್ಬೋದು. ತನ್ನದೆಲ್ಲ ಸ್ವತ್ತನ್ನು ದಾನ ಮಾಡ್ಬೇಕು, ಸತ್ಯವತನಾಗಿರ್ಬೇಕು, ಯಾವಾಗ್ಲೂ ಪರಿಶುದ್ಧ ಶುದ್ಧನಾಗಿ ಇರ್ಬೇಕು. ಅವನಿಗೆ ಬೇಕಾದಂತಹ ಯೋಗಾಸನಗಳನ್ನು ಮಾಡ್ತಾ ಇದ್ರೆ ಅವನು ನಿಜವಾಗಿ ಜ್ಞಾನವನ್ನು ಸಂಪನ್ನ ಅಥವಾ ಆ ಕೃಷ್ಣ ಪ್ರಜ್ಞೆ ಉಳ್ಳವನು ಆಗ್ಬಹುದು. ಶುದ್ಧ ಭಕ್ತರ ಸಂಘ ಅದು ಅವನಿಗೆ ಅದೃಷ್ಟವಶತ್ ದೊರೆತರೆ ಅವನು ಕೇವಲ ಆ ಕೃಷ್ಣ ಪ್ರಜ್ಞೆಯ ನಿಯಂತ್ರಕ ತತ್ವಗಳನ್ನು ಅಂದ್ರೆ ಆ ಆದರ, ಮಾಂಸಭಕ್ಷಣೆ ಇದೆ, ಮದ್ಯಪಾನ, ಜೂಜು ಇಂತಹ ವರ್ಜಿಸುವ ತತ್ವಗಳನ್ನು ಅವನು ಅನುಸರಿಸ್ತಾನೆ. ಮತ್ತೆ ಗುರುವನ್ನು ಪಡಿತಾನೆ. ಅವರ ಮಾರ್ಗದರ್ಶನದಂತೆ ಪರಮಪ್ರಭುವಿನ ಆ ಸೇವೆಯಲ್ಲಿ ನಿರತನಾದ್ರೆ ಸಾಕು, ಅವನಲ್ಲಿ ಆ ಹಠ ಯೋಗದ ಎಲ್ಲ ಮನೋ ನಿಗ್ರಹವನ್ನು ಅವನು ಮಾಡಲಿಕ್ಕೆ ಸಾಧ್ಯ ಇದೆ. ಈ ಸರಳ ವಿಧಾನವನ್ನು ಅನುಸರಿಸಿದ್ರೆ ಮಾತ್ರ ಅನುಸರಿಸಬೇಕು ಅಂತೇಳಿ ಇಲ್ಲಿ ಶೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಮೊದಲಿಗೆ ಸಾಧಕನು ತನ್ನ ವಾಕ್ ಶಕ್ತಿಯನ್ನು ನಿಗ್ರಹಿಸಬೇಕು. ವಾಚೋ ವೇಗಂ. ಅದು ಹೇಗೆ? ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಶಕ್ತಿ ಇದೆ. ನಾವು ಅವಕಾಶ ಸಿಕ್ಕಿದ ಕೂಡಲೇ ನಾವು ಮಾತನಾಡ್ಲಿಕ್ಕೆ ಆರಂಭಿಸ್ತೇವೆ. ಈಗ ಯಾರೋ ಮಾತಾಜಿ ಹೇಳಿದ್ರಲ್ಲ, ನಡುವಿನಲ್ಲಿ ಒಂದು ಕ್ವಶನ್ ಅಥವಾ ನೀವು ಮತ್ತೆ ಹೇಳಿ ಅಂತ ಹೇಳಿದ್ರು ಕೆಲವರಿಗೆ ಕಂಟ್ರೋಲ್ ಆಗುದಿಲ್ಲ. ಆ ಸಮಯಕ್ಕೆ ಅದನ್ನು ಹೇಳಿಯೇ ಬಿಡ್ಬೇಕು ಅಂತ ಹೇಳಿ ಅನಿಸ್ತದೆ ಅಲ್ಲವಾ? ಹಾಗೆ ಮಾಡಿ
ಅದು ಪಟ್ಟಕ್ ಅಂತ ಹೇಳ್ಬೇಕು ಅಂತೇಳಿ. ಆದ್ರೆ ಇನ್ನು ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ಮಾತನಾಡದೆ ಇರುವುದು ಅಂತ ಹೇಳಿದ್ರೆ ಮೂಕರಾಗಿ ಇರುವುದಲ್ಲ. ಕೆಲವರು ಇದ್ದಾರೆ, ಏನ್ ಹೇಳಿದ್ರು ಇವರು ವಟ 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 ಅಂತ ಹೇಳ್ತಾ ಇರ್ಲಿ ನನ್ಗೇನು ಅಂತ ಹೇಳಿ ಸುಮ್ಮನೆ ಕೇಳ್ತಾ ಇರ್ತಾರೆ. ಅದಕ್ಕೆ ಏನು ಸರಿ ಹೇಳಿದ್ರಾ ತಪ್ಪು ಹೇಳಿದ್ರಾ ಎಲ್ಲ ಹೇಳ್ಬೋದು. ಯಾವ ವಿಷಯದಲ್ಲಿ? ಕೃಷ್ಣ ಪ್ರಜ್ಞೆಯ ವಿಷಯದಲ್ಲಿ ಮಾತ್ರ ನಮ್ಗೆ ಇಲ್ಲಿ ಮಾತನಾಡ್ಲಿಕ್ಕೆ ಇರುವಂತಹ ಅವಕಾಶ ಅಂತ ಹೇಳಿ ಹೇಳಿದ್ದಾರೆ. ಹಾಗಾದ್ರೆ ಏನು ಮಾತನಾಡ್ಬೇಕು? ಕಪ್ಪೆ ಇಲ್ಲಿ ನೋಡಿ, ಕೃಷ್ಣ ಪ್ರಜ್ಞೆಯ ಬಗೆಗೆ ಮಾತನಾಡದಿದ್ರು ಕೆಲ್ಸಕ್ಕೆ ಬಾರದ ಅದಕ್ಕೆ ಎಲ್ಲದರ ಬಗೆಗೆ ನಾವು ಮಾತನಾಡ್ತಿರುವೆ. ಹೌದು, ನಾವು ಕೃಷ್ಣ ಪ್ರಜ್ಞೆಗೆ ಬರುವ ಮೊದಲು ನಾವು ಎಲ್ಲವನ್ನು ಬೇರೆ ಯಾವ ಯಾವ ವಿಷಯವನ್ನೆಲ್ಲ ಮಾತನಾಡ್ತಿದ್ದೆವು. ಈಗ ಅದೆಲ್ಲ ತನ್ನಷ್ಟಕ್ಕೆ ನಮ್ಮಿಂದ ಬಿಟ್ಟು ಹೋಗ್ತದೆ. ಕೃಷ್ಣ ಪ್ರಜ್ಞೆಗೆ ಬಂದ ಕೂಡಲೇ ಅದು ಬಿಟ್ಟು ಹೋಗ್ತದೆ. ಕಪ್ಪೆ ಬಯಲಿನಲ್ಲಿ ಕೂತ್ಕೊಂಡು ವಟಗುಟ್ಟುವಂತೆ ನಮ್ಮ ನಾಲಿಗೆ ಇದೆ. ಪ್ರತಿಯೊಬ್ಬರು ತಾವು ಹೇಳುದು ಕೆಲ್ಸಕ್ಕೆ ಬಾರದ ಮಾತೆ ಆದ್ರೂ ಅದನ್ನು ಮಾತನಾಡಲೇಬೇಕು ಅಂತ ಹೇಳಿ ಅದನ್ನೇ ಇಚ್ಛಿಸ್ತಾರೆ. ಅದು ಕಪ್ಪೆ ವಟಗುಟ್ಟುದು ಹೇಗೆ ಹಾವಿಗೆ ಗೊತ್ತಾಗ್ತದೋ ಹಾಗೆ ದಯವಿಟ್ಟು ನನ್ನ ಬಳಿ ಬಂದು ನನ್ನನ್ನು ತಿನ್ನು ಅಂತ ಹೇಳಿ ಕಪ್ಪೆ ವಟಗುಟ್ಟಿದ ಕೂಡಲೇ ಹಾವಿಗೆ ಗೊತ್ತಾಗ್ತದೆ ಅಲ್ಲವಾ? ಅವಳು ಓಡಿಕೊಂಡು ಬರ್ತದೆ. ನಾವು ಹಾವು ಎಲ್ಲಿಯಾದ್ರೂ ಆಚೆ ಈಚೆ ಹೋದ್ರೆ ಕಪ್ಪೆ ಎಲ್ಲಿಯಾದ್ರೂ ಇರ್ಬೇಕು, ಇಲ್ಲಿ ಎಲ್ಲಿಯಾದ್ರೂ ಇರ್ಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಹೌದು ಮಾತಾಜಿ. ಹಾಗೆ ಆಹ್ವಾನ ಕೊಡುವುದು ಕಪ್ಪೆ ಸಹ. ನಾವು ಸಹ ಹಾಗೆ ನಾವು ಬೇಡದನ್ನೆಲ್ಲ ಮಾತನಾಡಿ ನರಕಕ್ಕೆ ಹೋಗ್ಲಿಕ್ಕೆ ದಾರಿಯನ್ನು ಮಾಡಿಕೊಳ್ತೇವೆ. ಅದನ್ನು ಬೇಡ, ನಾವು ಬಿಟ್ಟು ಬಿಡುವ. ಕೃಷ್ಣ ಪ್ರಜ್ಞೆಯ ವಿಷಯವನ್ನೇ ಮಾತನಾಡೋಣ. ಅದು ಸಾವನ್ನು ಆಹ್ವಾನ ಮಾಡುತ್ತಿದ್ದರೂ ಕಪ್ಪೆ ಅದು ಅಷ್ಟು ಸಾವು ನನಗೆ ಬರ್ತದೆ ಅಂತ ಹೇಳಿ ಬಾಯಿ ಮುಚ್ಚಿ ಅದು ಕೂತ್ಕೊಳ್ಳೋದಿಲ್ಲ. ಅದು ವಟ 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 ಅಂತ ಹೇಳ್ತಾ ಇರ್ತದೆ. ಲೌಕಿಕರ ಮತ್ತು ಮಾಯವಾದಿಗಳ ಮಾತನ್ನು ಕಪ್ಪೆಯ ವಟಗುಟ್ಟುವಿಕೆಗೆ ಅದನ್ನು ಹೋಲಿಸಬಹುದು ಅಂತ ಹೇಳ್ತಾರೆ. ಸದಾ ಕೆಲಸಕ್ಕೆ ಬಾರದೆ ಮಾತನಾಡಿ ಸಾವನ್ನು ಆಹ್ವಾನಿಸುತ್ತಾ ಇರುತ್ತಾರೆ. ಯಾರು? ಮಾಯವಾದಿಗಳು, ಲೌಕಿಕರು ಎಲ್ಲರೂ. ವಾಕ್ ನಿಗ್ರಹ ಅಂದ್ರೆ ಮಾಯವಾದಿಗಳು ಭಾವಿಸುವಂತೆ ತಾವೇ ವಿಧಿಸಿಕೊಂಡಂತಹ ಮೌನ ವ್ರತ ಅಲ್ಲ. ಮೌನವು ಕೆಲ ಕಾಲದವರೆಗೆ ಸಹಾಯಕವೆಂದು ತೋರಬಹುದು. ನಮ್ಗೆ ಸ್ವಲ್ಪ ಸಮಯ ಒಳ್ಳೇದು, ಆ ಮೌನದಲ್ಲಿ ಇದ್ರೆ ಒಳ್ಳೇದು. ನಾವು ಒಮ್ಮೊಮ್ಮೆ ಹೇಳ್ತೇವೆ, ಎಷ್ಟು ಮಾತನಾಡ್ತಾಳಪ್ಪ ಇವಳು ಅಂತ ಹೇಳಿ ಹೇಳ್ತೇವೆ. ಅವಳಿಗೆ ಸ್ವಲ್ಪ ಮೌನದಲ್ಲಿ ಇರ್ಲಿಕ್ಕೆ ಆಗುದಿಲ್ಲವಾ ಅಂತ ಕೂಡ ಹೇಳ್ತೇವೆ. ಇಲ್ಲಿ ಹೇಳ್ತೇವೆ ಮಾತನಾಡುವಾಗ ಮ್ಯೂಟ್ ಮಾಡಿ ಅಂತೇಳಿ. ಯಾಕೆ ಮ್ಯೂಟ್ ಮಾಡ್ತೇವೆ ಅಂತೇಳಿ ಲಾಸ್ಟಿಗೆ ನಿಮಗೆ ಗೊತ್ತಾಗ್ತದೆ ಯಾಕೆ ಹೇಳಿದ್ರಿ. ಮೌನವು ಇಲ್ಲಿ ಕೆಲ ಕಾಲದವರೆಗೆ ಮಾತ್ರ ಸಹಾಯಕ, ಕೊನೆಗೆ ಅದು ನಿಷ್ಪ್ರಯೋಜಕ ಆಗ್ತದೆ. ಯಾಕೆ? ಶೀಲ ಗೋಸ್ವಾಮಿಯವರು ಹೇಳಿದಂತಹ ವಾಕ್ ನಿಗ್ರಹದ ಅರ್ಥ ಏನಂತ ಹೇಳಿದ್ರೆ, ಇಲ್ಲಿ ಯಾಕೆ ನಾವು ಮಾತನಾಡದೇ ಇರುವುದು ಅಂದ್ರೆ ಕೃಷ್ಣ ಕಥೆಯನ್ನು ತೊಡಗಿರ್ಬೇಕು. ಕೃಷ್ಣ ಕಥೆಯಲ್ಲಿ ಹೇಳ್ಬೇಕು, ಅದನ್ನೇ ಕೇಳ್ಬೇಕು, ಅದರಲ್ಲಿ ಆ ಕೃಷ್ಣನ ಲೀಲೆ ಗುಣ ಇದನ್ನು ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಪರಮಪ್ರಭು ಕೃಷ್ಣನ ಗುಣಗಾನ ಮಾಡುವುದು ಈ ನಾಲಿಗೆ ನಮ್ಗೆ ಕೊಟ್ಟದೇ ಭಗವಂತ. ಅದಕ್ಕೋಸ್ಕರ ಅವನ ರೂಪ ಗುಣ ಲೀಲೆ ಇದನ್ನು ಕೊಂಡಾಡ್ಬೇಕಂತಲೇ ಕೊಟ್ಟದ್ದು. ಕೃಷ್ಣ ಕಥೆಯನ್ನು ಉಪದೇಶಿಸುವವನು ಸಾವಿನ ಸಂಕೋಲೆಗಳನ್ನು ಮೀರಿದವನು ಅಂತ ಹೇಳಿ ಹೇಳ್ತಾರೆ. ಮಾತನಾಡುವ ಚಪಲವನ್ನು ನಿಗ್ರಹಿಸುವುದು ಎಂಬುದರ ಅಭಿಪ್ರಾಯ ಇದೆ. ಈಗ ಗೊತ್ತಾಯ್ತಲ್ಲ ಮಾತು ಯಾಕೆ ಬೇಕು, ಯಾವ ವಿಷಯದಲ್ಲಿ ಮಾತನಾಡಬೇಕು ಅಂತೇಳಿ ಇಲ್ಲಿಗೆ ಬಂದೆವು ಅಲ್ಲವಾ? ಈಗ ನಾವು ಇನ್ನು ನಮ್ಮ ಮನಸ್ಸಿನ ವೇಗವನ್ನು ಹೇಗೆ ನೋಡೋಣ. ಕೃಷ್ಣನ ಪಾದಾರವಿಂದಗಳ ಮೇಲೆ ಮನುಷ್ಯನು ತನ್ನ ಮನಸ್ಸನ್ನು ನೆಟ್ರೆ ಅವನು ತನ್ನ ಮನಸ್ಸಿನ ಚಡಾಪಟಿಕೆಯನ್ನು ಮತ್ತು ಚಾಂಚಲ್ಯವನ್ನು ಅಂದ್ರೆ ಮನೋವೇಗ ಅದನ್ನು ನಿಗ್ರಹಿಸಬಹುದು. ಈಗಾಗಲೇ ನಿಮ್ಗೆ ಇದು ಅನುಭವಕ್ಕೆ ಬಂದಿರಬಹುದು. ನಿಮ್ಮ ಮನಸ್ಸು ಎಷ್ಟು ಕಂಟ್ರೋಲಿಗೆ ಸ್ವಲ್ಪ ಆದ್ರೂ ಬಂದಿದೋ ಇಲ್ಲವೋ? ಬಂದಿದೆ. ಹಾ, ಚೈತನ್ಯ ಚರಿತಾಮೃತದಲ್ಲಿ ಅದನ್ನು ಕೃಷ್ಣ ಸೂರ್ಯ ಸಮಹ ಮಾಯಾ ಹಯ ಅಂಧಕಾರ ಅಹಂ ಕೃಷ್ಣ ತಹಂ ನೈ ಮಾಯಾರ ಅಧಿಕಾರ. ಅಂದರೆ ಕೃಷ್ಣನು ಸೂರ್ಯನಂತೆ, ಮಾಯೆ ಕತ್ತಲಿನಂತೆ. ಇಲ್ಲಿ ಮಾಯಾದೇವಿ ಅದು ನಮ್ಗೆ ಕತ್ತಲಿನಾಗೆ, ಕೃಷ್ಣ ಬೆಳಕಿನಾಗೆ, ಸೂರ್ಯನಂತೆ. ಸೂರ್ಯನಿರುವಾಗ ಕತ್ತಲಿನ ಪ್ರಶ್ನೆಯೇ ಇಲ್ಲ. ಇಲ್ಲಿ ಕೃಷ್ಣ ಇರುವ ಕಾರಣ ನಮ್ಗೆ ಯಾವ ಕತ್ತಲು, ನಮ್ಗೆ ಏನು ಅಜ್ಞಾನವೆಂಬುದೇ ಇರುವುದಿಲ್ಲ. ಅದಕ್ಕೆ ನಾವು ಕೃಷ್ಣನನ್ನು ಯಾವಾಗ್ಲೂ ಅವನದೇ ವಿಷಯದಲ್ಲಿ ಗುಣಗಾನ ಮಾಡುವುದು, ಅವನ
ಲೀಲೆಗಳನ್ನು ಕೇಳೋದು ಇಂಥದನ್ನೇ ಮಾಡಬೇಕು. ಅದೇ ರೀತಿ ಮನಸ್ಸಿನಲ್ಲಿ ಕೃಷ್ಣನಿದ್ರೆ ನಮಗೆ ಈ ಮಾಯೆ ಆ ಪ್ರಭಾವದಿಂದ ಆಗುವಂತಹ ಮನಸ್ಸಿನಲ್ಲಿ ಇರುವ ತಳಮಳ ಎಲ್ಲ ಯಾವುದೂ ಇರುವುದಿಲ್ಲ. ಸಕಲ ಈ ಲೌಕಿಕ ಚಿಂತನೆಗಳನ್ನು ಶೂನ್ಯಗೊಳಿಸುವಂತಹ ಯೋಗಿಕ ಪ್ರಕ್ರಿಯೆಯಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಈ ಭೌತಿಕದಲ್ಲಿ ಇರುವಂತಹ ಚಿಂತನೆಗಳು ಅದನ್ನು ನಮಗೆ ಶೂನ್ಯಗೊಳಿಸ್ಲಿಕ್ಕೆ ಆಗ್ತದ? ಶೂನ್ಯಗೊಳಿಸುವ ಯೋಗಿಕ ಪ್ರಕ್ರಿಯೆ ಅದರಿಂದ ನಮ್ಗೆ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಮನಸ್ಸನ್ನು ನಾವು ಶೂನ್ಯಗೊಳಿಸುವುದಂದ್ರೆ ಅದು ಆಗುವುದೇ ಇಲ್ಲ. ಪ್ರಯತ್ನಿಸುವುದು ಕೃತಕ ವಿಧಾನ. ಅದನ್ನು ಒಂದು ಸ್ವಲ್ಪ ಹೊತ್ತು ಮಾತ್ರ, ಆಮೇಲೆ ಪರ್ಮನೆಂಟ್ ಆಗಿ ನಮ್ಗೆ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದು ಶೂನ್ಯ ಸ್ಥಿತಿ, ಬಹುಕಾಲ ಉಳಿಯೋದು ಇಲ್ಲ. ಅದು ಒಬ್ಬ ಸದಾ ಕೃಷ್ಣನ ಚಿಂತನೆ ಮಾಡುತ್ತಾ ಕೃಷ್ಣನನ್ನು ಅತ್ಯುತ್ತಮವಾಗಿ ಸೇವೆ ಮಾಡುವುದು ಹೇಗೆಂಬುದನ್ನು ಆಲೋಚಿಸುತ್ತಾ ಇದ್ದರೆ ಅವನ ಮನಸ್ಸು ತಾನೇ ಹತೋಟಿಗೆ ಬರ್ತದೆ. ಇದು ಮಾತ್ರ ಸರಿ. ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಮ ಮನಸ್ಸು ತನ್ನಿಂತಾನೇ ನಮ್ಗೆ ಕಂಟ್ರೋಲ್ಗೆ ಬರ್ತದೆ. ನಮ್ಗೆ ಯಾವುದು ಬೇಡ ಅನಿಸ್ತದೆ. ಕೃಷ್ಣ ಒಂದು ಇದ್ರೆ ಕೃಷ್ಣನ ಆ ಬುಕ್ ಓದುದು ಅಥವಾ ಅವನ ಲೀಲೆಗಳನ್ನು ಕೇಳುವುದು ಇಂಥದೇ ನಾವು ಇದರಲ್ಲೇ ಮುಳುಗಿ ಹೋಗಿರ್ತೇವೆ. ಈಗ ಮನಸ್ಸು ಮತ್ತೆ ಇನ್ನೊಂದೇನು ಕಂಟ್ರೋಲ್ಗೆ ಬಂದದ್ದು ತರುವಂಥದ್ದು? ಬುದ್ಧಿ. ಮಾತು ಮಾತಾಜಿ. ಮಾತು ಮತ್ತೆ ನಾಲಿಗೆ ಮಾತಾಜಿ. ನಾಲಿಗೆ ನಮ್ ಕಂಟ್ರೋಲ್ ಅಲ್ಲೇ ಇರಲ್ಲ ಮಾತಾಜಿ. ಕಂಟ್ರೋಲ್ಗೆ ತರುವುದು ಮನಸ್ಸು ಮತ್ತೆ ಮಾತನ್ನು ನಾವು ಕಂಟ್ರೋಲ್ಗೆ ತರುವಂಥದ್ದು. ಈಗ ಇನ್ನು ಕೋಪವನ್ನು ಕಂಟ್ರೋಲ್ಗೆ ತರುವಂಥದ್ದು ಹೇಗೆ ಅಂತೇಳಿ ನೋಡೋಣ. ಓದಿ. ಯಾರು ಓದ್ತೀರಿ ಈಗ? ಹರೇ ಕೃಷ್ಣ ಮಾತಾಜಿ. ಓ, ಎಲ್ಲಿದ್ದೀರಿ ಮಾತಾಜಿ ನೀವು? ವಿದ್ಯಾಕಾಮತ್ ಓದಿ. ಒಂದು ಅದೇ ರೀತಿ ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ನಾವು ಕೋಪವನ್ನು ಸಂಪೂರ್ಣವಾಗಿ ತಡೆಯಲಾಗುವುದಿಲ್ಲ. ಆದರೆ ನಾವು ಭಗವಂತನನ್ನು ಭಗವದ್ಭಕ್ತರನ್ನು ದೂಷಣೆ ಮಾಡುವವರತ್ತ ನಮ್ಮ ಕೋಪವನ್ನು ತೋರಿಸಿದರೆ ಕೃಷ್ಣ ಪ್ರಜೆಯಲ್ಲಿ ನಮ್ಮ ಕೋಪವನ್ನು ನಿಗ್ರಹಿಸಬಹುದು. ನಿತ್ಯಾನಂದ ಪ್ರಭುವನ್ನು ದೋಷಿಸಿ ಹೊಡೆದುದಕ್ಕಾಗಿ ಜಗಾಯಿ ಮತ್ತು ಮದಾಯಿ ಎಂಬ ದುಷ್ಟ ಸೋದರ ಮೇಲೆ ಚೈತನ್ಯ ಮಹಾಪ್ರಭುಗಳು ಕುಪಿತರಾದರು. ನಮ್ಮ ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ತೃಣಾದಪಿ ಸುನೇಚೇನ ತರೋರ್ ಅಪಿ ಸಹಿಷ್ಣುತ ನ, ಮಾನವನು ಹುಲ್ಲಿಗಿಂತ ವಿನೀತನಾಗಿಯೂ ಮರಕ್ಕಿಂತ ಸಹಿಷ್ಣುವಾಗಿಯೂ ಇರಬೇಕು ಎಂದು ಬರೆದಿದ್ದಾರೆ. ಹಾಗಾದರೆ ಚೈತನ್ಯರು ಏಕೆ ಕೋಪವನ್ನು ಪ್ರದರ್ಶಿಸಿದರು ಎಂದು ಹೇಳಬಹುದು. ಕೋಪವನ್ನು ಪ್ರದರ್ಶಿಸಿದರು ಎಂದು ಕೇಳಬಹುದು. ಉತ್ತರ ಇಷ್ಟೇ: ತನ್ನನ್ನು ನಿಂದಿಸಿದರೆ ಒಬ್ಬನು ಸಹಿಸಿಕೊಳ್ಳಲು ಸಿದ್ಧರಾಗಿರಬೇಕು. ಆದರೆ ಕೃಷ್ಣನ ಶುದ್ಧ ಭಕ್ತನನ್ನು ನಿಂದಿಸಿದರೆ ಸಚಾ ಭಕ್ತನು ಕುಪಿತನಾಗಿ ಅಪರಾಧಿಗಳ ಮೇಲೆ ಬೆಂಕಿಯಂತೆ ವರ್ತಿಸುತ್ತಾನೆ. ಕ್ರೋಧವನ್ನು ತಡೆಯಲಾಗುವುದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬಹುದು. ಹನುಮಂತ ಲಂಕಾದಹನ ಮಾಡಿದ್ದು ರೋಷಾವೇಶದಿಂದಲೇ. ಆದರೆ ಹನುಮಂತನು ರಾಮಚಂದ್ರನ ಭಕ್ತೋತ್ತಮನೆಂದು ಅವನನ್ನು ಪೂಜಿಸುತ್ತಾರೆ. ಅಂದರೆ ಅವನು ತನ್ನ ಕೋಪವನ್ನು ಸದುಪಯೋಗಪಡಿಸಿಕೊಂಡನು ಎಂದರ್ಥ. ಅರ್ಜುನನು ಇದಕ್ಕೆ ಇನ್ನೊಂದು ನಿದರ್ಶನ. ಅವನಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಆದರೆ ಕೃಷ್ಣನು ನೀನು ಯುದ್ಧ ಮಾಡಿಯೇ ತೀರಬೇಕೆಂದು ಅವನ ಕೋಪವನ್ನು ಕೆರಳಿಸುತ್ತಾನೆ. ಕೋಪವಿಲ್ಲದೆ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಆದರೆ ಕೋಪವನ್ನು ಭಗವತ್ ಸೇವೆಗೆ ಬಳಸಿದರೆ ಕೋಪವನ್ನು ನಿಗ್ರಹಿಸಿದಂತೆ. ಹರೇ ಕೃಷ್ಣ. ಈಗ ಕೋಪವನ್ನು ನಾವು ಹೇಗೆ ನಿಗ್ರಹಿಸುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಹತೋಟಿಯಲ್ಲಿ ಇಡುವುದು. ನಾವು ಸಾಮಾನ್ಯವಾಗಿ ಕೋಪ ಬಂದ್ರೆ ಏನ್ ಹೇಳ್ತೇವೆ? ನೋಡಪ್ಪ, ಕೋಪ ಮಾಡ್ಬೇಡ, ಅಲ್ಲಿ 1 2 3 4 10 ತನಕ ಎಣಿಸು. ಕೋಪ ಬಂದಾಗ ಆಗ ನಿನ್ನ ಕೋಪ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಿದ್ದೆವು ಅಲ್ಲವಾ? ಹೌದು. ಆದ್ರೆ ಇಲ್ಲಿ ನಾವು ಭಗವದ್ಭಕ್ತರನ್ನು ದೂಷಣೆ ಮಾಡುವವರನ್ನು ಅವರತ್ತ ನಮ್ಮ ಕೋಪವನ್ನು ತೋರಿಸಿದ್ರೆ ಏನಾಗ್ತದೆ? ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ಕೂಡ ನಿಗ್ರಹಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಕೂಡ ನಮ್ಮ ಕೋಪ ತನ್ನಷ್ಟಕ್ಕೆ ನಮ್ಗೆ ಕಂಟ್ರೋಲ್ಗೆ ಬರ್ತದೆ. ನಿಮ್ಗೆ ಗೊತ್ತಿಲ್ಲದೋ ಹಾಗೆ ಅದು ತನ್ನಷ್ಟಕ್ಕೆ ನೀವೇ ಅನುಭವಿಸಬಹುದು ಅದನ್ನು.
ಎಷ್ಟು ಕಡಿಮೆ ಮಟ್ಟಕ್ಕೆ ನಮ್ಮ ಕೋಪವನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಅಂತೇಳಿ. ನಿತ್ಯಾನಂದ ಪ್ರಭು ಅವರನ್ನು ದೂಷಿಸಿ ಹೊಡೆದ್ರು. ಯಾರು? ಜಗಾಯಿ ಮಗಾಯಿ. ಈ ನಿತ್ಯಾನಂದ ಪ್ರಭುಗಳು ಆ ದುಷ್ಟ ಸೋದರರ ಮೇಲೆ ಅವರಿಗೆ ನಿತ್ಯಾನಂದ ಪ್ರಭುವಿಗೆ ಹೊಡೆದಾಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಕೋಪ ಬರ್ತದೆ. ಈ ಜಗಾಯಿ ಮದಾಯಿ ಇದನ್ನು ತಮ್ಮ ಶಿಷ್ಟಾಷ್ಟಕಂದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ತೃಣಾದಪಿ ಸುನಿಚೇನ ತರೋರ ಅಪಿ ಸಹಿಷ್ಣುನ. ಮಾನವ ಹುಲ್ಲಿಗಿಂತ ಕೂಡ ವಿನೀತನಾಗಿ, ಮರಕ್ಕಿಂತ ಸಹಿಷ್ಣುನಾಗಿ, ಅಂದ್ರೆ ಹುಲ್ಲನ್ನು ನಾವು ತುಳಿದ್ರು ಅದು ಏನು ಮಾಡುದಿಲ್ಲ, ಅದರ ಮೇಲೆ ನಡೆದುಕೊಂಡು ಹೋದ್ರು ಅದು ಸುಮ್ಮನೆ ಬಗ್ಗಿಕೊಂಡು ಅಷ್ಟು ವಿನಯನಾಗಿರ್ತದೆ. ಮರವನ್ನು ಕಡಿದ್ರು ಕೂಡ ಅದು ಏನ್ ಮಾಡ್ತದೆ, ಸುಮ್ಮನೆ ಸಹಿಸಿಕೊಂಡಿರ್ತದೆ. ಹಾಗೆ ನಾವು ಕೂಡ ಅಷ್ಟು ಆ ರೀತಿ ಸಹಿಷ್ಣುತೆ ಇರ್ಬೇಕು. ಅದಕ್ಕೆ ಸಹ ಕೋಪ ಬರುದಿಲ್ಲವಾ, ನನ್ನನ್ನು ಕಡ್ದು ಬಿಡ್ತಾರ ಅಂತೇಳಿ. ಅದೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ಹಾಗೆ ನಾವು ಮನುಷ್ಯರು, ನಾವು ಕೂಡ ಅಷ್ಟು ಹುಲ್ಲಿನಾಗಿ ವಿನಯರಾಗ್ಬೇಕು. ಮರದಂತೆ ಸಹಿಷ್ಣುತೆಯನ್ನು ಪಡೆದುಕೊಂಡಿರ್ಬೇಕು ಅಂತೇಳಿ ಇಲ್ಲಿ ಬರ್ದಿದ್ದಾರೆ. ಚೈತನ್ಯ ಮಹಾಪ್ರಭುಗಳೇ ಬರ್ದಿದ್ದಾರೆ. ಹಾಗಾದ್ರೆ ಚೈತನ್ಯರು ಏಕೆ ಇಲ್ಲಿ ಕೋಪ ಪ್ರದರ್ಶಿಸಿದ್ರು? ಈಗ ಅವರಿಗೆ ಇಲ್ಲಿ ಕೋಪ ಬಂತಲ್ಲ, ನಿತ್ಯಾನಂದ ಪ್ರಭುವನ್ನು ದೂಷಿಸಿ ಹೊಡೆದಕ್ಕೆ ಜಗಾಯಿ ಮದಾಯಿ ಮೇಲೆ ಕೋಪ ಬಂತು. ಯಾಕೆ ಮಾಡಿದ್ರು? ಭಕ್ತರನ ಮೇಲೆ ಕೋಪ ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ ಮಾತಾಜಿ. ಕೃಷ್ಣನ ಮೇಲೆ ಕೋಪ. ಉತ್ತರ ಇಲ್ಲಿ ಇಷ್ಟೇ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರೆ ಯಾರು ಭಗವಂತನನ್ನು ನಿಂದಿಸಿದರೆ ಒಬ್ಬನು ಸಹಿಸ್ಲಿಕ್ಕೂ ಸಿದ್ಧವಾಗಿರ್ಬೇಕು. ಆದ್ರೆ ಕೃಷ್ಣನನ್ನು ಅಥವಾ ಕೃಷ್ಣನ ಆ ಶುದ್ಧ ಭಕ್ತನನ್ನು ನಿಂದಿಸಿದ್ರೆ ಸಾಚಾ ಭಕ್ತನು ಕುಪಿತನಾಗಿ ಅಪರಾಧಿಗಳ ಮೇಲೆ ಬೆಂಕಿಯಂತೆ ವರ್ತಿಸ್ತಾನೆ. ಆಗ ಅವನಿಗೆ ಕ್ರೋಧವನ್ನು ತಡೆಯಲಾಗುವುದಿಲ್ಲ. ಈಗ ನಮ್ಮ ಎದುರಿಗೆ ಯಾರಾದ್ರೂ ಕೃಷ್ಣನನ್ನು ದೂರಿದ್ರೆ ನಾವು ಒಂದಿಷ್ಟು ಅವರಿಗೆ ಹೇಳ್ತೇವೆ ಅಲ್ಲವಾ, ರಾಮಾಯಣ ಮಹಾಭಾರತವನ್ನು ನನಗೂ ಸಿಟ್ಟು ಬರುತ್ತೆ ಮಾತಾಜಿ. ಸಿಟ್ಟು ಬರ್ತದೆ ಆಗ, ಯಾಕೆ ಇವರು ಹೀಗೆ ಮಾಡ್ತಾರೆ ಅಂತೇಳಿ. ಆದ್ರೆ ಅವರು ಮತ್ತೆ ಕೇಳದಿದ್ರೆ ಏನ್ ಮಾಡ್ತೇವೆ? ಕ್ರೋಧವನ್ನು ನಮ್ಗೆ ತಡೆಯಲಾಗುದಿಲ್ಲ. ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡು ಅಲ್ಲಿಂದ ಓಡಿಕೊಂಡು ಈಚೆ ಬರ್ತೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬಹುದು ಅಂತ ಹೇಳಿ. ಈಗ ಹನುಮಂತ ಹೇಗೆ ಲಂಕಾ ದಹನ ಮಾಡಿದ್ದ? ಅವನು ಆವೇಶದಿಂದಲೇ ಮಾಡಿದ್ದು. ಅಲ್ಲಿ ರಾಮನನ್ನು ಇದು ಮಾಡಿದಕ್ಕೋಸ್ಕರ ಲಂಕೆಯಲ್ಲೇ ಸುಟ್ಟಾಕಿದ ಬಾಲದಿಂದ ಅಲ್ಲವಾ? ರಾಮಚಂದ್ರನ ಭಕ್ತ ಉತ್ತಮ. ಅವನು ರಾಮಚಂದ್ರನನ್ನು ಪೂಜಿಸ್ತಿದ್ದ. ಅವನು ತನ್ನ ಕೋಪವನ್ನು ಅಲ್ಲಿ ಸದುಪಯೋಗವನ್ನು ಪಡಿಸಿಕೊಂಡ. ಈಗ ಅರ್ಜುನ ಕೂಡ ಇದಕ್ಕೆ ಇನ್ನೊಂದು ನಿದರ್ಶನ. ಒಂದು ಜಗಾಯಿ ಮದ್ದಾಯಿ ಆಯ್ತು, ಇನ್ನೊಂದು ಅರ್ಜುನಂದು, ಮತ್ತೊಂದು ಹನುಮಂತಂದು. ಈಗ ಇಲ್ಲಿ ಅರ್ಜುನನಿಗೆ ಯುದ್ಧ ಮಾಡ್ಲಿಕ್ಕೆ ನಿಜವಾಗಿ ಕೂಡ ಇಷ್ಟ ಇರ್ಲಿಲ್ಲ. ಕೃಷ್ಣ ನೀನು ಯುದ್ಧ ಮಾಡಿಯೇ ಮಾಡ್ಬೇಕು ಅಂತೇಳಿ ಅವನ ಕೋಪವನ್ನು ಇನ್ನೂ ಕೆರಳಿಸ್ತಾನೆ. ಅರ್ಜುನ ಹೇಳ್ತಾನಲ್ಲ, ನಾನು ಭಿಕ್ಷೆ ಬೇಡಿ ಆದ್ರೂ ಹೋಗ್ತೇನೆ, ನನ್ಗೆ ಯುದ್ಧ ಬೇಡ ಅಂತೇಳಿ. ಮತ್ತೆ ಇವನು ಎಷ್ಟು ಹೇಳ್ತಾನೆ, ನೀನು ಯುದ್ಧ ಮಾಡ್ಲೇಬೇಕು ಅಂತೇಳಿ, ನನಗೋಸ್ಕರ ಆದ್ರೂ ಮಾಡು ಅಂತ ಹೇಳ್ತಾನೆ. ಲಾಸ್ಟಿಗೆ ಕೋಪವಿಲ್ಲದೆ ಯುದ್ಧ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ, ಆದ್ರೆ ಕೋಪವನ್ನು ಭಗವತ್ ಸೇವೆಗೆ ಬಳಸಿದ್ರೆ ಕೋಪವನ್ನು ನಿಗ್ರಹಿಸಿದಂತೆ. ಅಂದ್ರೆ ಭಗವಂತನ ಸೇವೆಗೋಸ್ಕರ ಅದನ್ನು ಕೋಪವನ್ನು ಬಳಸಿದ್ರೆ ಅದು ಕೋಪ ನಿಗ್ರಹ ಮಾಡಿದ ಹಾಗೆ. ಅಲ್ಲಿ ಈಗ ಗೊತ್ತಾಯ್ತಾ ಹೇಗೆ ಕೋಪವನ್ನು, ಎಲ್ಲಿಗೆ ನಮ್ಗೆ ಕೋಪ ಬರ್ತದೆ ಅಂತೇಳಿ? ಇದ್ದಲ್ಲಿ ಯಾರು ಶುದ್ಧ ಭಕ್ತರು ಇರ್ತಾರೋ ಅವರ ಮೇಲೆ ಎರಗೋದು ಅಲ್ಲ, ಅಥವಾ ಅವರ ಯಾರೇ ಆಗಿರ್ಲಿ ಅವರನ್ನು ಮನವೊಲಿಸ್ಬೇಕು. ನಾವು ಕೃಷ್ಣ ಪ್ರಜ್ಞೆಗೆ ತರಲು ಪ್ರಯತ್ನವನ್ನು ಮಾಡ್ಬೇಕು. ಮರಳಿ 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 ಪ್ರಯತ್ನವನ್ನು ಮಾಡ್ಬೇಕು ನಮ್ಮಲ್ಲಿ ಕೋಪವು. ಆಗ ಅವರಿಗೆ ನಾವು ಕೂಡ ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅವರು ಖಂಡಿತ ಕೃಷ್ಣ ಪ್ರಜ್ಞೆಗೆ ಬಂದೇ ಬರ್ತಾರೆ. ಮರಳಿ ಮರಳಿ ಪ್ರಯತ್ನವ ಮಾಡು ಅಂತ ಹೇಳ್ತಾರೆ. ಈಗ ಇನ್ನು ಅದಾಯ್ತು. ಇಲ್ಲಿ ಇನ್ನು ಜೀವ ಅಂದ್ರೆ ನಾಲಿಗೆ ಚಪಲವನ್ನು ನೋಡ್ಬೇಕು. ನಾಲಿಗೆ ಚಪಲವನ್ನು, ಜೀವ ಚಪಲ್ಯದ ಬಗ್ಗೆ ಹೇಳುವುದಾದ್ರೆ, ನಾಲಿಗೆ ಏನ್ ಮಾಡ್ತದೆ? ರುಚಿ ರುಚಿಯಾದ ಭಕ್ಷ್ಯಗಳು ಬೇಕು ನಮ್ಗೆ. ಒಂದು ಉಪ್ಪು ಚಪ್ಪಾದ್ರೆ ಊಟ ಸೇರುವುದಿಲ್ಲ, ಖಾರ ಇಲ್ಲ,
ಅಯ್ಯೋ ದೇವಾ ಅಂತ ಹೇಳ್ತೇವೆ ಅಲ್ಲವಾ? ನಮ್ಮ ನಾಲಿಗೆ ಏನ್ ಹೌದು ಮಾಡ್ತದೆ? ಹೌದು ಮಾತಾಜಿ. ಹುಳಿ ಬೇಕು, ಕೇಳುತ್ತೆ. ಖಾರ ಬೇಕು, ಉಪ್ಪು ಬೇಕು, ರುಚಿ ಬೇಕು, ಪರಿಮಳ ಬೇಕು. ನಮ್ಮ ಮನಸ್ಸು ನಾಲಿಗೆಯನ್ನು ಮನಸ್ಸು ಇಚ್ಛೆ ತಿನ್ನಲು ಬಿಡಬಾರ್ದು ಅಂತೇಳಿ ಹೇಳ್ತಾರೆ. ನಮ್ಗೆ ಹಸಿವಾದಾಗ ತಿನ್ನುವುದು, ಅಥವಾ ನಮ್ಗೆ ಹಸಿವಿಲ್ಲದಿದ್ರು ಹೋಗಿ ತಿನ್ನುವುದು, ಇಂಥದನ್ನೆಲ್ಲ ಮಾಡಬಾರ್ದು. ನಾವು ಪ್ರಸಾದವನ್ನು ಸೇವಿಸಬೇಕು, ನಮ್ಮ ನಾಲಿಗೆಯನ್ನು ನಾವು ಹತೋಟಿಯಲ್ಲಿ ಇಡಬೇಕು ಅಂತೇಳಿ ಹೇಳ್ತಾರೆ. ಈಗ ನಾವು ಎಲ್ಲಿಯಾದ್ರೂ ಮಾರ್ಕೆಟಿಗೆ ಹೋದೆವು, ಅಲ್ಲಿ ತರತರಾದೆಲ್ಲ ತಿನಿಸುಗಳು ಈಗ ಮಾರ್ಕೆಟ್ ಅಲ್ಲಿ ಇರ್ತದೆ. ಆಗ ನಮ್ಗೆ ಅದು ಕಂಟ್ರೋಲ್ಗೆ ಬರ್ತದಾ? ಅದನ್ನು ತಿನ್ನುವ, ಇದನ್ನು ತಿನ್ನುವ, ಅದು ಬೇಕು, ಇದು ಬೇಕು. ಮಕ್ಕಳು ಹೇಳಿದಾಗೆ ನಾವು ಕೂಡ ಅದೇ ರೀತಿಗೆ ಬರ್ತಿದ್ದೆವು. ಮೊದಲು ನಾವು ಕೂಡ ಹಾಗೇ ಮಾಡ್ತಿದ್ದೇವಲ್ಲ. ಅಂಗಡಿಗೆ ಹೋದ್ರೆ ಅಮ್ಮನ ಹತ್ರ ಅದು ಬೇಕು, ಇದು ಬೇಕು ಅಂತ ಹೇಳಿ ಕೇಳ್ತಿದ್ದೆವು. ಈಗಿನ ಮಕ್ಕಳು ಕೂಡ ಅದೇ ರೀತಿ. ಈಗ ಏನು ಪಿಜ್ಜಾ, ಬರ್ಗರ್ ಏನೇನೋ ಎಲ್ಲ ಇದೆ. ಆ ರೀತಿಯಾಗಿ ಅದನ್ನು ನಾವು ಮಕ್ಕಳಿಗೆ ಈಗಲೇ ಕಲಿಸ್ಬೇಕು, ನಾಲಿಗೆಯನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ. ನೀವು ಮಾಡಿ, ಮನೆಯಲ್ಲೇ ಮಾಡಿ ಕೊಡಿ, ಪ್ರಸಾದವನ್ನು ಅರ್ಪಿಸಿ, ಭಗವಂತನಿಗೆ ಅರ್ಪಿಸಿ ಕೊಡಿ. ಅದೇ ನಾಲಿಗೆಗೆ ಬೇಕಾದದ್ದು ಪ್ರಸಾದವನ್ನು ತಿನ್ನುವಂಥದ್ದು. ಅದೇ ಭಕ್ತನ ಮನೋಧರ್ಮ. ಈಗ ನಾಲಿಗೆಯನ್ನು ಹದ್ದು ಬಸ್ತಿನಲ್ಲಿ ಇಡ್ಲಿಕ್ಕೆ ಇದೇ ಒಂದು ವಿಧಾನ. ಒಂದು ನಿಗದಿ ನಮ್ಗೆ ಸಮಯ, ಬೆಳಿಗ್ಗೆ ಪ್ರಸಾದ ತಿಂತೇವೆ, ಆಯ್ತು. ಆಮೇಲೆ 10 ಗಂಟೆಗೆ ಪುನಃ, 11 ಗಂಟೆಗೆ ಪುನಃ, 12 ಗಂಟೆಗೊಮ್ಮೆ ತಿನ್ನುವುದಾ? ಅದು ಅಭ್ಯಾಸ ಒಳ್ಳೇದಾ? ಅಥವಾ ಒಂದು ನಿಗದಿತ ಸಮಯ ಅದು ಒಳ್ಳೇದಾ? ನಿಗದಿತ ಸಮಯದ ಒಳ್ಳೇದು ಮಾತ್ರ. ಟೈಮ್ ಪ್ರಕಾರ. ಹೌದೇ, ನಿಗದಿತ ಸಮಯ. ಆಫೀಸಿಗೆ ಹೋದ್ರೆ ಬೆಳಿಗ್ಗೆ ಮನೆಯಲ್ಲಿ ಒಂದಿಷ್ಟು ತಿಂತಾರೆ, ಕೆಲವರು ತಿನ್ನದೆ ಹೋಗ್ತಾರೆ. ಬೆಳಿಗ್ಗೆ 10 ಗಂಟೆ ಆಗುವಾಗ ಒಂದು ಟೀ, ಕಾಫಿ ಏನೋ ಒಂದು ಮಾಡಿ ಕುಡಿತಾರೆ, ಅಥವಾ ಮನೆಯಿಂದ ಕೊಂಡೋಗ್ತಾರೆ. ಇನ್ನು 1 ಗಂಟೆ ಆಗುವಾಗ ರೆಡಿ ಬರ್ತದೆ ಊಟಕ್ಕೆ ಟೈಮ್ ಅಲ್ಲವಾ? ಅಲ್ಲಿ ಸ್ವಲ್ಪ ನಮಗೆ ಟೈಮ್ ಕಂಟ್ರೋಲ್ ಬರ್ತದೆ. ಆಮೇಲೆ ಸಂಜೆ ಮನೆಗೆ ಒಂದೇ ಮಾಡ್ತಾರೆ, ನೋಡಿದ್ದೀರಾ? ನೋಡಿದ್ದೇವೆ ಮಾತಾಜಿ. ಅದು ಸ್ವಲ್ಪ ಕಂಟ್ರೋಲ್ಗೆ ಬರ್ತದೆ. ಅಥವಾ ಇನ್ನು ಕೆಲವರು ಏನ್ ಮಾಡ್ತಾರೆ, ಹಸಿವೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೋಟ್ಲಿಗೆ ಹೋಗಿ ಅದರಿಂದ ತರಿಸ್ತಾರೆ, ಮಿಠಾಯಿ ಅಂಗಡಿಯ ಅಥವಾ ಹೋಟೆಲ್ಗಳಿಂದ ಏನಾದ್ರು ತಂದು ತಿಂತಾರೆ. ಯಾಕಂದ್ರೆ ಆ ಹೊಟ್ಟೆ ತುಂಬಬೇಕು. ಅದಕ್ಕೆ ನಾವು ಕೇವಲ ಒಂದೇ ಒಂದು ಪ್ರಸಾದವನ್ನು ಮಾತ್ರ ಸ್ವೀಕರಿಸುವಂತಹ ತತ್ವಕ್ಕೆ ಅಂಟಿಕೊಂಡ್ರೆ ನಮ್ಮ ಆ ಹೊಟ್ಟೆ ಮತ್ತೆ ಬಾಯಿಯ ಚಪಲವನ್ನು ನಾವು ಅಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಬಹುದು ಅಂತೇಳಿ ರೂಪ ಗೋಸ್ವಾಮಿ ಅವರು ಕೂಡ ಹೇಳ್ತಾರೆ. ನಾವು ಕೂಡ ಅದನ್ನೇ ಅಭ್ಯಾಸ ಮಾಡ್ಬೇಕು. ಪ್ರಸಾದ ನಾವು ಬೆಳಿಗ್ಗೆ ಇಡ್ತೇವೆ, ಮಧ್ಯಾಹ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ, ರಾತ್ರಿ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಅಭ್ಯಾಸವನ್ನು ಇಡ್ಬೇಕು. ಅದಕ್ಕೆ ನಾವು ಇಲ್ಲಿ ಏಕಾದಶಿ ವ್ರತ ಅಥವಾ ಇನ್ನೇನು ಅದನ್ನೆಲ್ಲ ಮಾಡುವಾಗ ನಮ್ಗೆ ಸ್ವಲ್ಪ ನಮ್ಮ ಈ ಯಾವುದು ನಾಲಿಗೆಯ ರುಚಿ ಇದೆ ಅನ್ನೋದು ಕಂಟ್ರೋಲ್ ಬರುವಂಥದ್ದು. ಅದನ್ನು ನೋಡಿದಾಗ ತಿನ್ಬೇಕು ಅಂತೇಳಿ ಅನಿಸುವುದೇ ಹಾಗೆ. ನನ್ನ ಹತ್ರ ಒಂದು ಉಂಟು, ನಂಗೆ ನೀರು ನೋಡಿದ ಕೂಡಲೇ ನಾನು ಕುಡಿತಾ ಇರ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದೇ ರೀತಿ ಈಗ ಜನನಾಂಗಗಳ ಪ್ರಚೋದನೆಯನ್ನು, ಅಂದ್ರೆ ಇಲ್ಲಿ ಟೈಮ್ ಸಾಕಾಗುದಿಲ್ಲ, ಅದಕ್ಕೆ ನಾನೇ ಸ್ವಲ್ಪ ಅದನ್ನು ಶಾರ್ಟ್ ಅಲ್ಲಿ ವಿವರಿಸಿಕೊಂಡೇ ಹೋಗ್ತೇನೆ. ಈಗ ಪ್ರಚೋದನೆಯನ್ನು ಅಂದ್ರೆ ಲೈಂಗಿಕ ಪ್ರಚೋದನೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬಹುದು. ಹೇಗೆ? ಅನಾವಶ್ಯಕವಾಗಿ ಬಳಸದೇ ಇರುವಂಥದ್ದು ಅಂಥವರು ಅವನ್ನು ಹತೋಟಿಯಲ್ಲಿ ಇಡಬಹುದು. ಈಗ ಕೃಷ್ಣ ಪ್ರಜ್ಞೆಯುಳ್ಳ ಶಿಶುವನ್ನು ಪಡೆಯಲಿಕ್ಕೆ ಮಾತ್ರ ಜನನಾಂಗವನ್ನು ಉಪಯೋಗಿಸುವುದು, ಇಲ್ಲದಿದ್ರೆ ಅದನ್ನು ಬಳಸಬಾರದು. ಜನನಾಂಗ ತೃಪ್ತಿಗಾಗಿ ವಿವಾಹವನ್ನು ಮಾಡಿಕೊಳ್ಬಾರ್ದು, ಅದಕ್ಕಾಗಿ ಅಂತೇಳಿ ವಿವಾಹವನ್ನು ಮಾಡಿಕೊಳ್ಬಾರ್ದು. ಕೃಷ್ಣ ಪ್ರಜ್ಞೆಯುಳ್ಳ ಮಕ್ಕಳನ್ನು ಪಡೆಯಲಿಕ್ಕೆ ಮದುವೆ ಮಾಡಿಕೊಳ್ಬೇಕು ಎಂಬ ತತ್ವ ಇಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನ ಅದನ್ನು ಪ್ರತಿಪಾದಿಸ್ತದೆ. ಮಕ್ಕಳು ಸ್ವಲ್ಪ ಬೆಳೆದೊಡನೆ ಅಲ್ಲಿ ಟೆಕ್ಸಸ್ನ ಡಲ್ಲಸ್ ಅಲ್ಲಿ ಒಂದು ಗುರುಕುಲ ಇದೆ ಅಂತೆ, ಅಲ್ಲಿಗೆ ಕಳಿಸ್ತಾರೆ. ನಾನು ಗುರುಕುಲದ ವಿಷಯ ಹೇಳುವಾಗ ಮೊನ್ನೆ ಮರ್ತು ಹೋಯ್ತೇನೆ. ಅಲ್ಲಿ ಆ ಮಕ್ಕಳಿಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳ ಭಕ್ತರಾಗುವಂತೆ ಅವರು ತರಬೇತಿ ಕೊಡ್ತಾರೆ. ಮಾಯಾಪುರದಲ್ಲಿ ಕೂಡ ಇದೆ ಈ ರೀತಿ.
ಕೃಷ್ಣ ಪ್ರಜ್ಞೆ ಇರುವ ಅಂತಹ ಅನೇಕ ಮಕ್ಕಳ ಅವಶ್ಯಕತೆ ನಮಗೆ ಇಲ್ಲಿ ಇದೆ. ಮಕ್ಕಳೇ ಬರಬೇಕು. ಕೃಷ್ಣ ಪ್ರಜ್ಞೆಯುಳ್ಳ ಸಂತಾನವನ್ನು ಉತ್ಪತ್ತಿ ಮಾಡಬಲ್ಲ ಅಂತವನಿಗೆ ತನ್ನ ಜನನಾಂಗವನ್ನು ಬಳಸಲು ಮಾತ್ರ ಇಲ್ಲಿ ಅನುಮತಿ ಇರುವಂಥದ್ದು. ಈಗ ಎಷ್ಟೆಲ್ಲ ಆಯ್ತು? ಮಾತಿನ ತಪಸ್ಸು, ಆಮೇಲೆ ಮನಸ್ಸಿನ ತಪಸ್ಸು, ಮಾತು, ಮನಸ್ಸು, ನಾಲಿಗೆ, ನಾಲಿಗೆ, ಹೊಟ್ಟೆ, ಉಪಸ್ಥ, ಉಪಸ್ಥ ಅಲ್ಲಿ ತನಕ ಬಂತು. ಈಗ ಲೈಂಗಿಕ ಜನನಾಂಗ. ಪ್ರಾಯಶ್ಚಿತ್ತ ಸಹ ಆಯ್ತು. ಹೇಗೆ ಪ್ರಾಯಶ್ಚಿತ್ತ ಮಾಡ್ಬೇಕು ಬೇಡವೋ ಅಂತೇಳಿ ಅಲ್ಲಿ ಹೇಳಿದರು. ಇನ್ನು ಕೃಷ್ಣ ಪ್ರಜ್ಞಾ ನಿಯಂತ್ರಣ ವಿಧಾನದಲ್ಲಿ ಪೂರ್ಣ ಸಾಧನೆ ಮಾಡಿದವನು ಸದ್ಗುರು ಆಗಲು ಅರ್ಹನಾಗ್ತಾನೆ. ಇಲ್ಲಿ ಉಪದೇಶಾಮೃತಕ್ಕೆ ಬರೆದ ಅನುವೃತ್ತಿ ವ್ಯಾಖ್ಯಾನದಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮ್ಮ ಐಹಿಕ ವಿಷಯಗಳ ಬಗೆಗಿನ ತಾದಾತ್ಮ್ಯವು ಮಾಡಬೇಕಂತೂ ಚಪಲ ಮನಸ್ಸಿನ ಚಾಂಚಲ್ಯ ಮತ್ತು ದೇಹದ ಅವಶ್ಯಕತೆಗಳು ಎಂಬ ಈ 3 ಬಗೆಯ ಪ್ರಚೋದನೆಗಳನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಚಪಲ, ಮನಸ್ಸಿನ ಚಾಂಚಲ್ಯ ಮತ್ತು ದೇಹದ ಅವಶ್ಯಕತೆಗಳು, ಈ 3. ಅದು ಏನು? ಒಂದು ನಾಲಿಗೆ ನಮಗೆ ಚಪಲ ಸುಖ ಬೇಕು, ರುಚಿಯಾದದ್ದು ಯಾವುದು ಬೇಕು. ಮನಸ್ಸು ಕಂಟ್ರೋಲಲ್ಲಿ ಇರುವುದಿಲ್ಲ, ಅದು ಆಚೆ ಈಚೆ ಎಲ್ಲ ಓಡುತ್ತದೆ. ಅದನ್ನು ನಾವು ದೇಹದ ಅವಶ್ಯಕತೆಗಳು, ಇದು 3 ಕೂಡ ನಮ್ಮನ್ನು ಪ್ರಚೋದನೆಗೆ ಸೃಷ್ಟಿ ಮಾಡ್ತದೆ. ಈ ಪ್ರಚೋದನೆಗೆ ನಾವು ಬಲಿಯಾದಾಗ ನಮ್ಮ ಜೀವನ ಅಪವಿತ್ರವಾಗ್ತದೆ. ಹೌದಾ? ಹೌದು. 3 ಬಗೆಯ ಪ್ರಚೋದನೆಯಿಂದಲೇ ನಮಗೆ ಅಪವಿತ್ರವತ್ತೆ ಆಗುವುದು. ಆದ್ರಿಂದ ಈ 3ಅನ್ನು ನಾವು ಕಂಟ್ರೋಲ್ ಮಾಡ್ಬೇಕು. ಅದನ್ನು ಅಭ್ಯಾಸ ಮಾಡ್ತಾರೆ ಯಾರು? ಅವರೇ ತಪಸ್ವಿ. ಮಾನವನು ಅಂತಹ ತಪಸ್ಸಿನಿಂದ ಏನಾಗ್ತದೆ? ದೇವೋತ್ತಮ ಪರಮ ಪುರುಷನ ಆ ಬಹಿರಂಗ ಶಕ್ತಿ ಏನಿದೆ, ಆ ಭೌತ ಶಕ್ತಿಗೆ ಅವರು ಬಲಿಯಾಗುವುದಿಲ್ಲ. ಆ ಮಾಯಾದೇವಿ ಅವರನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವರು ಪರಿಶುದ್ಧ ಶುದ್ಧ ಸತ್ವ ಗುಣಕ್ಕೆ ಬರ್ತಾರೆ. ನಾವು ಇಲ್ಲಿ ಮಾತಿನ ಚಪಲ ಅದು ಎನ್ನುವುದು ಯಾವುದಕ್ಕೆ? ಕೆಲಸಕ್ಕೆ ಬಾರದ ಮಾತಿನ ಚಪಲವನ್ನು ಮಾತ್ರ. ನಿರಾಕಾರವಾದಿಗಳು ಮತ್ತೆ ಮಾಯವಾದಿಗಳು ಇಂಥದ್ದೇ ಮಾತನ್ನು ಕಾಮ್ಯ ಕರ್ಮಗಳಲ್ಲಿ ಕರ್ಮಕಾಂಡ ಅಂತ ಹೇಳ್ತೇವೆ ನಾವು. ಅಂತಹ ತೊಡಗಿರುವವರ ಮಾತನ್ನು ಇಲ್ಲವೇ ಲಂಗು ಲಗಾಮ್ ಇಲ್ಲದೆ ಆ ಜೀವನದ ಬಯಸುವವರ ಮಾತನ್ನು ಕುರಿತು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಅಂದ್ರೆ ಯಾರು ಮಾತನ್ನು ಲಂಗು ಲಗಾಮ್, ಜೀವನದ ಅನುಭವಿಸ ಬಯಸುವವರು, ನಾವು ಆ ಮಾತನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವರ ಮಾತುಗಳು ಅಥವಾ ಈ ಸಾಹಿತ್ಯಗಳು ಬಾಯಿ ಚಪಲವನ್ನು ಪ್ರದರ್ಶಿಸುವ ಒಂದು ನಿದರ್ಶನಗಳು. ಮಾತನಾಡಬೇಕು ಅಂತೇಳಿ ಮಾತನಾಡುದವರು ಅಷ್ಟೇ ಅಲ್ಲವಾ? ಹೌದು. ಮತ್ತೆ ಹೌದು ಮಾತಾಜಿ. ಅಂತಹ ಜನರು ಅಬದ್ಧವನ್ನು ಮಾತನಾಡ್ತಾರೆ, ಬೇಡದನ್ನೆಲ್ಲ ಮಾಡ್ತಾರೆ, ಕೆಲಸಕ್ಕೆ ಬಾರದಂತಹ ಪುಸ್ತಕಗಳನ್ನು ಬರೀತಾರೆ. ಇವೆಲ್ಲ ಏನು? ಬಾಯಿ ಚಪಲದ ಫಲ. ಇದನ್ನು ನಾವು ತಡೆಬೇಕಾದ್ರೆ, ಈ ಪ್ರವೃತ್ತಿಯನ್ನು ತಡೆಬೇಕಾದ್ರೆ ನಮ್ಮ ಮಾತುಗಾರಿಕೆಯನ್ನು ನಾವು ಇಲ್ಲಿ ಅವರು ಶ್ರೀಕೃಷ್ಣನ ಬಗ್ಗೆ ಅದನ್ನೇ ಹೇಳ್ಬೇಕು. ಶ್ರೀಮದ್ ಭಾಗವತದಲ್ಲಿ ಏನು ವಿವರಿಸಲಾಗಿದೆ ಅಂತ ಹೇಳಿದ್ರೆ, ನಾಯಚ್ಚಿತ ಪ್ರದಂ ಹರೇರ್ಯಸೋ ಜಗತ್ ಪವಿತ್ರಂ ಪ್ರಗೃಣಿತ ಕೃಹಿಚೇತ್ ತದ್ವಾಯಸಂ ತೀರ್ಥಂ ಉಶಂತಿ ಮಾನಸ ನಾಯತ್ರ ಹಂಸ ನಿರಾಮತಿ ಶಿಕ್ಷಯ. ಅಂದ್ರೆ ಸಕಲ ಲೋಕವನ್ನು ಪವಿತ್ರಗೊಳಿಸಬಲ್ಲ ಭಗವಂತನ ಗುಣಗಳನ್ನು ವರ್ಣಿಸಿದಂತಹ ಆ ಮಾತುಗಳನ್ನು ಕಾಗೆಗಳ ಧಾಮ ಅಂತೇಳಿ ಸಾಧು ಸಂತರು ಪರಿಗಣಿಸಿದ್ದಾರೆ. ಈಗ ಕಾಗೆಗಳ ಧಾಮ ಅಂತೇಳಿ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಕಾಗೆಗಳು ನಾವು ಏನು ಅಲ್ಲಿ ಹೊಲಸು ಇಟ್ಟರು ತಿಂತದೆ, ಸತ್ತು 4-5 ದಿವಸ ಆದದ್ದು ಪ್ರಾಣಿಗಳನ್ನು ಕೂಡ ಕೊಂಡೋಗಿ ತಿಂತದೆ ಅಲ್ಲವಾ? ಅದೇನು? ಅದಕ್ಕೆ ಕಾಗೆಗಳ ಧಾಮ ಅಂತ ಹೇಳ್ತಾರೆ. ಸಕಲ ಲೋಕವನ್ನು ಪವಿತ್ರಗೊಳಿಸುವಲ್ಲ ಭಗವಂತನ ಗುಣಗಳನ್ನು ವರ್ಣಿಸದಂತಹ ನಮ್ಮ ಮಾತು ಅದು ಕಾಗೆಗಳಿಗೆ ಸಮ ಹೋಲಿಸ್ತಾರೆ ನೋಡಿ. ಏಕೆಂದ್ರೆ ಇಂತಹ ಪರಿಪೂರ್ಣ ವ್ಯಕ್ತಿಗಳು ದಿವ್ಯ ಧಾಮದ ವಾಸಿಗಳು ಆಗಿದ್ದಾರೆ. ಆದ್ದರಿಂದ
ಅವರು ಈ ಕಾಗೆಗಳ ಧಾಮದಲ್ಲಿ ಯಾವುದೇ ಸಂತೋಷವನ್ನು ಪಡೆಯುವುದಿಲ್ಲ. ಕಾಗೆಗಳ ಧಾಮ ಗೊತ್ತಾಯ್ತು ಅಲ್ಲವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಬೇಡ, ನಮ್ಗೆ ಕಾಗೆಗಳ ಧಾಮ ಬೇಡ. ತದ್ವಾಗೋ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧಮತ್ಯಾಪಿ ನಾಮಾನಿ ಅನಂತಸ್ಯ ಯಶೋ ಅಂಕಿತಾನಿ ಯತ್ ಶೃಣ್ವತಿ ಗಯಂತಿ ಗೃಣಂತಿ ಸಾಧವ. ಅಂದ್ರೆ ಇಲ್ಲಿ ಅನಂತ ಅನಂತ ಪರಮಪ್ರಭುವಿನ ಆ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು, ಇವುಗಳು ಮೊದಲಾದವುಗಳ ದಿವ್ಯ ಮಹಿಮೆಗಳ ವಿವರಗಳೇ ತುಂಬಿರುವಂತಹ ಆ ಸಾಹಿತ್ಯದ ಮಾತೇ ಬೇರೆ ನೋಡಿ. ಪರಮಾತ್ಮನ ಆ ನಾಮ, ಕೀರ್ತಿ, ಗುಣ, ರೂಪ, ಲೀಲೆ ಇದರನ್ನು ತುಂಬಿದ ಆ ದಿವ್ಯ ಮಹಿಮೆಗಳ ವಿವರಗಳನ್ನು ತುಂಬಿದಂತಹ ಆ ಮಾತುಗಳು ಅದು ಬೇರೆ. ಬೇರೆ. ದಿವ್ಯ ವಾಕುಗಳಿಂದ ತುಂಬಿದ ಈ ಸಾಹಿತ್ಯವು ಯಾವುದೇ ಪ್ರಪಂಚದ ಗೊತ್ತುಗೊರಿ ಇಲ್ಲದ ನಾಗರಿಕತೆಯನ್ನು, ಭ್ರಷ್ಟ ಜೀವನದಲ್ಲಿ ಅದು ಕ್ರಾಂತಿಯನ್ನು ಉಂಟು ಮಾಡುತ್ತವೆ. ಇಲ್ಲಿ ಅಂತಹ ದಿವ್ಯ ಸಾಹಿತ್ಯಗಳು ಎಲ್ಲ ಪರಿಪೂರ್ಣವಾಗಿ ರಚಿತವಾಗಿಲ್ಲದಿದ್ರೂ ಅದನ್ನು ಸತ್ಯವಂತರಾದವರು, ಪರಿಶುದ್ಧರಾದವರು ಶ್ರವಣ ಮಾಡ್ತಾರೆ, ಹಾಡ್ತಾರೆ ಮತ್ತು ಒಪ್ಪಿರುತ್ತಾರೆ. ಹಲೋ, ಕ್ಲಾಸಲ್ಲಿ ಇದ್ದೇನೆ, ಮತ್ತೆ ಮಾಡ್ತೇನೆ. ಅಲ್ಲಿ ತೀರ್ಮಾನ ಇಷ್ಟೇ. ಈಗ ನೋಡಿ, ಆ ದಿವ್ಯ ವಾಕುಗಳಿಂದ ತುಂಬಿದ ಈ ಸಾಹಿತ್ಯ ಪ್ರಪಂಚದ ಗೊತ್ತುಗುರಿ ಇಲ್ಲಿಂದ ಆ ನಾಗರಿಕತೆಯ ಭ್ರಷ್ಟ ಜೀವನದಲ್ಲಿ ಕ್ರಾಂತಿಯನ್ನು ಅವರು ಉಂಟು ಮಾಡ್ತಾರೆ. ಆ ದಿವ್ಯ ಸಾಹಿತ್ಯಗಳು ಪರಿಪೂರ್ಣವಾಗಿ ಕೂಡ ರಚಿತವಾಗಿಲ್ಲದಿದ್ರೆ ಅದನ್ನು ಸತ್ಯವಂತರಾದವರು, ಪರಿಶುದ್ಧರಾದವರು ಶ್ರವಣ ಮಾಡ್ತಾರೆ, ಹಾಡ್ತಾರೆ, ಮತ್ತೆ ಒಪ್ಪಿಕೊಂಡು ಕೂಡ ಇರ್ತಾರೆ. ಈಗ ಇಲ್ಲಿ ತೀರ್ಮಾನ ಇಷ್ಟೇ. ದೇವೋತ್ತಮ ಪರಮಪುರುಷನ ಬಗ್ಗೆ ನಾವು ಮಾತನಾಡಿದಾಗ ಮಾತ್ರವೇ ನಾವು ಕೆಲಸಕ್ಕೆ ಬಾರದ ಅಬದ್ಧವಾದ ಮಾತುಗಳನ್ನು ನಿಲ್ಲಿಸಬಹುದು. ಗೊತ್ತಾಯ್ತಾ? ಆಯ್ತು ಮಾತಾಜಿ. ಗೊತ್ತಾಯ್ತು ಮಾತಾಜಿ. ದೇವೋತ್ತಮ ಪರಮಪುರುಷನ ಬಗ್ಗೆ ಮಾತನಾಡಿದಾಗ ಮಾತ್ರವೇ ನಾವು ಕೆಲಸಕ್ಕೆ ಬಾರದವ ಆ ಅಬದ್ಧವಾದ ಮಾತುಗಳನ್ನು ನಿಲ್ಲಿಸಬಹುದು. ಕೃಷ್ಣ ಪ್ರಜ್ಞಾ ಸಾಕ್ಷಾತ್ಕಾರಕ್ಕೆ ಮಾತ್ರ ನಾವು ನಮ್ಮ ವಾಕ್ ಶಕ್ತಿಯನ್ನು ಬಳಸಬೇಕು. ಇನ್ನು ಈ ಚಿತ್ತ ಚಾಂಚಲ್ಯದ ಬಗ್ಗೆ ಹೇಳಿದ್ದಾರೆ, ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಚಿತ್ತ ಚಾಂಚಲ್ಯದ ಬಗ್ಗೆ ಹೇಳುವುದಾದರೆ ಅದನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದನ್ನು ಅವಿರೋಧ ಪ್ರೀತಿ, ಲಂಗು ಲಗಾಮಿಲ್ಲದೆ ಅನುರಕ್ತಿ ಎಂದು ಕರೆಯುತ್ತಾರೆ. ಇನ್ನೊಂದನ್ನು ವಿರೋಧಯುಕ್ತ ಕ್ರೋಧ, ಇದನ್ನು ನಿರಾಶೆಯಿಂದ ಹುಟ್ಟುವ ಕೋಪ ಎಂದು ಕರೆಯುತ್ತಾರೆ. ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಕರ್ಮವಾದಿಗಳ ಕಾಮ್ಯ ಫಲಗಳಲ್ಲಿ ನಂಬಿಕೆ ಇರುವುದು, ಐಹಿಕ ಕಾಮನೆಗಳನ್ನು ಆಧರಿಸಿದ ಯೋಜನೆಗಳಲ್ಲಿ ನಂಬಿಕೆ ಇರುವುದು, ಇವುಗಳನ್ನು ಅವಿರೋಧ ಪ್ರೀತಿ ಎಂದು ಕರೆಯುತ್ತಾರೆ. ಜ್ಞಾನಿಗಳು, ಕರ್ಮಿಗಳು ಮತ್ತು ಐಹಿಕ ಯೋಜನೆಗಳನ್ನು ಮಾಡುವವರು ಸಾಮಾನ್ಯವಾಗಿ ಲೌಕಿಕ ವ್ಯಕ್ತಿಗಳು ತಮ್ಮ ಯೋಜನೆಗಳು ಕೈಗೂಡದಿದ್ದಾಗ, ತಮ್ಮ ಉಪಾಯಗಳು ಫಲಿಸದಿದ್ದಾಗ ಸಿಡಿಮಿಡಿಗೊಳ್ಳುತ್ತಾರೆ. ಐಹಿಕ ಕಾಮನೆಗಳು ಕೈಗೂಡದೆ ನಿರಾಶೆಯಾದಾಗ ಕೋಪ ಬರುತ್ತದೆ. ಇಲ್ಲಿ ನೋಡಿ, ಚಿತ್ತ ಚಾಂಚಲ್ಯ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನು 2 ಭಾಗಗಳೇ, ಒಂದು ಅವಿರೋಧ ಪ್ರೀತಿ, ಒಂದು ವಿರುದ್ಧಯುಕ್ತ ಕ್ರೋಧ. ಲಘು ಲಗಾಮ್ ಇಲ್ಲದಂತಹ ಅನುರಕ್ತಿ ಒಂದು, ಇನ್ನೊಂದು ಅದರ ವಿರುದ್ಧಯುಕ್ತವಾದ ಕ್ರೋಧ, ನಿರಾಶೆಯನ್ನು ಉಂಟು ಮಾಡುವ ಹುಟ್ಟುವಂತಹ ಕೋಪ. ಒಂದು ಪ್ರೀತಿ, ಇನ್ನೊಂದು ಕ್ರೋಧ. ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಕರ್ಮವಾದಿಗಳ ಕಾಮ್ಯ ಫಲಗಳಲ್ಲಿ ಅದು ನಂಬಿಕೆ ಇರುವುದು. ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಆ ಕರ್ಮವಾದಿಗಳ ಅಲ್ಲಿ ಕಾಮ್ಯ ಫಲಗಳು ಅದಕ್ಕೆ ನಂಬಿಕೆ ಇರುವುದು, ಐಹಿಕ ಕಾಮಗಳನ್ನು ಆಧರಿಸಿದ ಯೋಜನೆಗಳಲ್ಲಿ ನಂಬಿಕೆ ಇರುವುದು. ಈಗ ಅವಿರೋಧ ಪ್ರೀತಿ ಅಂತೇಳಿ ಅದಕ್ಕೆ ಹೇಳ್ತಾರೆ. ಅದಷ್ಟಕ್ಕೆ ಅಂದ್ರೆ ಯಾವುದು ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಇನ್ನೊಂದು ಕರ್ಮವಾದಿಗಳ ಆ ಕಾಮ ಫಲಗಳಲ್ಲಿ ನಂಬಿಕೆ ಇರುವುದು, ಐಹಿಕ ಕಾಮನೆಗಳನ್ನು ಆಧರಿಸಿದಂತಹ ಯೋಜನೆಗಳಲ್ಲಿ ನಂಬಿಕೆ ಇಡುವಂಥದ್ದು, ಇದೆಲ್ಲ ಅವಿರೋಧ ಪ್ರೀತಿ.
ಜ್ಞಾನಿಗಳು, ಕರ್ಮಿಗಳು ಮತ್ತು ಐಹಿಕ ಯೋಜನೆಗಳನ್ನು ಮಾಡುವವರು ಸಾಮಾನ್ಯವಾಗಿ ಬದ್ಧಾತ್ಮರ ಗಮನಗಳನ್ನು ಸೆಳೀತಾರೆ. ಅಲ್ಲಿ ನೋಡಿ, ಜ್ಞಾನಿಗಳು, ಕರ್ಮಿಗಳು, ಐಹಿಕ ಯೋಜನೆ ಮಾಡುವವರು ಅವರೆಲ್ಲ ಬದ್ಧಾತ್ಮರ ಗಮನವನ್ನು ಸೆಳೀತಾರೆ. ಲೌಕಿಕ ವ್ಯಕ್ತಿಗಳು ತಮ್ಮ ಯೋಜನೆಗೆ ಕೈಗೂಡದಿದ್ದಾಗ, ತಮ್ಮ ಉಪಾಯ ಫಲಿಸದೇ ಇದ್ದಾಗ ಸ್ವಲ್ಪ ಕೋಪಗೊಳ್ತಾರೆ. ಐಹಿಕ ಕಾಮನೆಗಳು ಕೈಗೂಡದಾಗ ಅವರು ನಿರಾಸೆಯಿಂದ ಅವರಿಗೆ ಕೋಪ ಬೇಗ ಬರ್ತದೆ. ಅದೇ ರೀತಿ ಇಲ್ಲಿ ದೈಹಿಕ ಅವಶ್ಯಕತೆಗಳನ್ನು ಕೂಡ, ಈಗ ದೈಹಿಕ ಅಲ್ಲಿ ಮಾನಸಿಕ, ದೈಹಿಕ ಅವಶ್ಯಕತೆ ಅದನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಒಂದು ನಮ್ಮನ್ನು ನಾಲಿಗೆ, ಹೊಟ್ಟೆ, ಜನನಾಂಗ. ಇದು ಕೂಡ 3 ಒಂದೇ ಲೆವೆಲ್ ಅಲ್ಲಿ ಇದೆ. ಈಗ ಈ 3 ಅಂಗಗಳು ಕೂಡ ಒಂದೇ ಸರಳ ರೇಖೆಯಲ್ಲಿದೆ ಅಂತೇಳಿ ನಮ್ಗೆ ಅದು ಗೊತ್ತಿತ್ತು. ದೇಹದ ಬಯಕೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ನಾಲಿಗೆಯಿಂದ. ನಾಲಿಗೆಯನ್ನು ನಾವು ಪ್ರಸಾದ ಸೇವನೆಗೆ ಮಾತ್ರ ಸೀಮಿತಗೊಳಿಸ್ಬೇಕು. ಅದನ್ನು ನಾವು ಹತೋಟಿಯಲ್ಲಿದ್ರೆ ಆ ಹೊಟ್ಟೆ ಮತ್ತೆ ಜನನಾಂಗಗಳ ಬಯಕೆ ಕೂಡ ತಾನೇ ನಿಯಂತ್ರಿಸಬಹುದು. ಇದನ್ನು ಯಾರು ಹೇಳಿದ್ದಾರೆ? ಭಕ್ತಿ ವಿನೋದ ಠಾಕೂರರು ಕೂಡ ಹೇಳ್ತಾರೆ. ಏನ್ ಹೇಳಿದ್ದಾರೆ ನೋಡಿ, ಶರೀರ ಅವಿದ್ಯಾ ಜಾಲ್, ಜಡೇಂದ್ರಿಯ ತಾಹೇ ಕಾಲ್, ಜೀವ ಪೇಲೆ ವಿಷಯ ಸಾಗಾರೆ, ತಾರ ಮಧ್ಯೆ ಜೀವಹತಿ ಲೋಭಮಯ ಸುಧರ್ಮತಿ, ತಾಕೆ ಚೇತ ಕಠಿಣ ಸಂಸಾರೆ, ಕೃಷ್ಣ ಬಡ ದಯಾಮಯ ಕಾರಿ ಬಾರಿ ಜೀವಾಜಯ, ಸ್ವಪ್ರಸಾದ ಅನ್ನ ದಿಲಾಬಾಯಿ, ಸೇಹಿ ಅನ್ನಾಮೃತ ಕಾವೋ, ರಾಧಾ ಕೃಷ್ಣ ಗುಣ ಗಾವೋ, ಪ್ರೇಮ ಡಾಕೋ ಚೈತನ್ಯ ನಿತಾಯಿ. ಅಂದ್ರೆ ಇಲ್ಲಿ, ಓ ಪ್ರಭುವೇ, ಈ ಭೌತ ದೇಹ ಅದೇನಿದೆಯೋ ಅಜ್ಞಾನದ ಮುದ್ದೆ. ಅದೊಂದು ನಮ್ಮ ಈ ದೇಹ ನಿಜವಾಗಿ ಅಜ್ಞಾನದ ಮುದ್ದೆ. ಇದರಲ್ಲಿ ಇಂದ್ರಿಯಗಳು ನಮ್ಮನ್ನು ಸಾವಿನತ್ತ ಒಯ್ಯುವ ದಾರಿಗಳ ಜಾಲ. ಅದು ಹೇಗೋ ನಾವು ಈ ಇಂದ್ರಿಯ ಸುಖದ ಈ ಸಂಸಾರ ಸಾಗರಕ್ಕೆ ಬಂದು ಬಿಟ್ಟಿದ್ದೇವೆ. ಇಂದ್ರಿಯಗಳಲ್ಲೆಲ್ಲ ನಾಲಿಗೆ ಅದು ಮೇಯ್ನ್ ಸ್ವಿಚ್, ಮೇಯ್ನ್ ಅದು ಅತ್ಯಾಸೆ ಉಳ್ಳದದು. ಅದನ್ನ 10 ಬಸ್ತಿನಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ನಾಲಿಗೆಯನ್ನು ಜಯಿಸುವುದೇ ತುಂಬಾ ಕಷ್ಟ ಅಂತ. ಆದ್ರೆ ಪ್ರೀತಿಯ ಕೃಷ್ಣನೇ, ನೀನಾದ್ರೂ ಬಹಳ ದಯಾಮಯ ನೋಡಿ. ನಾಲಿಗೆಯನ್ನು ಜಯಿಸಲು ನೀನು ನಮ್ಗೆ ಈ ಪ್ರಸಾದವನ್ನು ಈಗ ಕೊಟ್ಟು ಕಳಿಸಿದೀಯಾ. ಆದ್ರಿಂದ ನಮ್ಗೆ ತೃಪ್ತಿಯಾಗುವಷ್ಟು ಪ್ರಸಾದವನ್ನು ಸ್ವೀಕರಿಸೋಣ. ರಾಧೆ ಮತ್ತೆ ಕೃಷ್ಣರ ಗುಣಗಾನ ಮಾಡಿ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದ ಪ್ರಭುಗಳ ಸಹಾಯವನ್ನು ಪ್ರೀತಿಯಿಂದ ನಾವು ಕೋರೋಣ. ಹೇಗೆ ನಾವು ನಾಲಿಗೆಯನ್ನು ಜಯಿಸ್ಬೇಕು ಅಂತ ಹೇಳಿದ್ರೆ, ಕೃಷ್ಣ ಪ್ರಸಾದವನ್ನು ಸೇವಿಸ್ಬೇಕು, ಕೃಷ್ಣನ ಗುಣಗಾನ ಮಾಡಬೇಕು, ರಾಧೆ ಗುಣಗಾನ ಮಾಡಬೇಕು, ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳ ಸಹಾಯವನ್ನು ಕೇಳಬೇಕು, ಪ್ರೀತಿಯಿಂದ ಕೇಳೋಣ. 6 ಬಗೆಯ ರಸಗಳು ಗೊತ್ತಿದೆ ನಿಮ್ಗೆ. ಯಾವ್ದು ರಸ? ಬರ್ತೀರಾ? ನೋಡಿ, ಇಲ್ಲಿ 6 ಬಗೆಯ ರಸಗಳು ಇವೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ರಸಕ್ಕೆ, ಉದ್ರೇಕಕ್ಕೆ ಮಾನವನು ಒಳಗಾದ್ರೆ ಅವನ ನಾಲಿಗೆಯ ಚಪಲಕ್ಕೆ ವಶನಾಗ್ತಾನೆ. ಕೆಲವರು ವೀರ್ಯ ಮತ್ತು ರಕ್ತಗಳಿಂದ ಉತ್ಪತ್ತಿಯಾದ ಮಾಂಸ, ನಲ್ಲಿ, ಮೊಟ್ಟೆಗಳು ಮೊದಲಾದವುಗಳನ್ನು ತಿನ್ನಲು ಇಷ್ಟಪಡ್ತಾರೆ. ಅದು ಏನು? ಅದೆಲ್ಲ ಆ ಮೃತ ದೇಹಗಳ ರೂಪದಲ್ಲಿರುವುದನ್ನು ಇದನ್ನು ಅವರು ತಿಂತಾರೆ. ಮೃತದೇಹ ಹೌದು, ಮಾಂಸ ಅದು ಸತ್ತದ ದೇಹ ಅಲ್ಲವಾ? ಮೀನು ಸತ್ತ ನಂತರ ಅಲ್ಲ ಮಾಡುದು. ಅದು ಮೃತದೇಹ. ಎಲ್ಲ ಕೂಡ ಅದು ಮೃತದೇಹವನ್ನು ತಿನ್ನುತ್ತಾ ಇರುವುದು. ಇದು ನಮಗೆ ಮೊದ್ಲೆಲ್ಲ ಗೊತ್ತಿತ್ತಾ? ಯಾರಿಗಾದ್ರೂ ಇದು ಗೊತ್ತಿಲ್ಲ. ಈಗ ಇತರರು ತರಕಾರಿಗಳು, ಸೊಪ್ಪು, ಸದೆ, ಬಸಳೆ ಅಥವಾ ಕ್ಷೀರೋತ್ಪನ್ನಗಳನ್ನು ತಿನ್ನಲು ಇಷ್ಟಪಡ್ತಾರೆ. ಆದರೆ ಇವೆಲ್ಲ ತಿನ್ನುವುದು ಏನು? ನಮ್ಮ ನಾಲಿಗೆ ಚಪಲಿ ತೀರಿಸಿಕೊಳ್ಳಿಕ್ಕೆ, ಇಂದ್ರಿಯ ತೃಪ್ತಿಗಾಗಿ ಹೀಗೆ ತಿನ್ನುವುದನ್ನು ಮೆಣಸಿನಕಾಯಿ, ಹುಣಸೆಹಣ್ಣು, ಕೆಲವರೆಲ್ಲ ನೋಡಿ, ಅದು ತಮಗುಣದವರು ಈ ರೀತಿ ಆಹಾರವನ್ನು ತಿನ್ನುವುದು ಯಾವುದು? ಫಸ್ಟ್ ಮೊಟ್ಟೆಗಳು, ಮೊದಲ ಮಾಂಸ ಅಂಥದ್ದೆಲ್ಲ ತಮಗುಣಕ್ಕೆ ಬಂದು ಸೇರ್ತದೆ. ಇನ್ನು ಇಲ್ಲಿ ಈ ನಾಲಿಗೆ ಚಪಲ ತೀರಿಸಿಕೊಳ್ಳಿಕ್ಕೆ ನಾವು ಏನ್ ಮಾಡ್ತೇವೆ? ಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು ಇದನ್ನೆಲ್ಲ ಜಾಸ್ತಿ ಹಾಕಿಕೊಂಡು ರುಚಿಯಾಗಿ ತಿನ್ನುವುದು. ಬೆಳ್ಳುಳ್ಳಿ
ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಂತು. ಕೃಷ್ಣ ಪ್ರಜ್ಞೆಯುಳ್ಳವರೆಲ್ಲ ಇದನ್ನು ವರ್ತಿಸ್ಬೇಕು ಅಂತೇಳಿ ಹೇಳ್ತಾರೆ. ವೀಳ್ಯದೆಲೆ, ಹರಿತಕ್ಕಿ, ಅದೇನೋ ಗೊತ್ತಿಲ್ಲ ನಂಗೆ, ಅಡಿಕೆ, ಪಾನ್ ತಯಾರಿಸಲು ಬಳಸುವ ನಾನಾ ಬಗೆಯ ಮಸಾಲೆಗಳು, ಅದರಲ್ಲಿ ಹೊಗೆಸೊಪ್ಪು, LSD, ಗಾಂಜಾ, ಅಫೀಮು, ಮದ್ಯ, ಕಾಫಿ ಮತ್ತು ಟೀಗಳನ್ನು ಬಳಸೋದು ಕೂಡ ನಿಷಿದ್ಧ. ಚಪಲಗಳನ್ನು ಈಡೇರಿಸಿಕೊಳ್ಳಲು ನಾವು ಕೃಷ್ಣನಿಗೆ ನಿವೇದನೆ ಮಾಡಿ ಉಳಿದ ಆಹಾರವನ್ನೆಲ್ಲ ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿದರೆ ಮಾಯೆಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಬಹುದು. ಕಾಫಿ ಚಾ ಸಹ ಕುಡಿಬಾರ್ದು, ಆ ಕಾಫಿ ಟೀ ಸಹ ಕುಡಿಬಾರ್ದು. ಕಾಫಿ ಟೀ ಕುಡಿಲಿಕ್ಕಿಲ್ಲ ಮಾತಾಜಿ, ಅದರಲ್ಲಿ ಇದು ಇರ್ತದೆ, ಅಫೀಮ್ ಅಂತದೆಲ್ಲ ಹಾಕ್ತಾರಲ್ಲ, ಎಂತೆಂತ ವಿಷ ನೀವು ಇರ್ಬೇಕು ಅದ್ರಲ್ಲಿ ಒಂದು ಕೆಫೀನ್. ಟೀಯಲ್ಲಿ ಏನೋ ಒಂದು ಉಂಟು, ಮರ್ತೋಯ್ತು ನಂಗೆ, ನೋಡೋಣ ನಾಳೆ ಹೇಳ್ತೇನೆ. ಹಾ ಅದೆಲ್ಲ ಹಾಕುದ ಕಾರಣ ಅದನ್ನೆಲ್ಲ ನಾವು ಸೇವನೆ ಮಾಡಬಾರ್ದು. ಅದ್ರ ಬದಲು ನೀವು ಇದು ಈ ದಾಸವಾಳದು ಅದ್ರದ್ದು ಟೀ ಅಂತೇಳಿ ಹೇಳ್ತೇವಲ್ಲ, ದಾಸವಾಳವನ್ನು ಬೇಯಿಸಿ ಅದನ್ನು ಹಾಕಿ ಕುಡಿದ್ರೆ ಅದು ದೇಹಕ್ಕೂ ಒಳ್ಳೇದು. ಮತ್ತೆ ಆ ಶಂಖ ಪುಷ್ಪ ಅಂತೇಳಿ ನೀಲಿ ಬಿಳಿ ಎಲ್ಲ ಹೂಗಳು ಬರ್ತದೆ, ಅದ್ರದ್ದು ಜ್ಯೂಸ್ ಮಾಡಿ ಕುಡಿಬಹುದು ಟೀ ಸಮಯದಲ್ಲಿ, ಹಾಗೆಲ್ಲ ಮಾಡಿ ಕುಡಿಬಹುದು. ನಾವು ಕೃಷ್ಣನಿಗೆ ಹಾಲು ಕುಡಿಬಹುದು. ನಾವು ಕೃಷ್ಣನಿಗೆ ನಿವೇದನೆ ಮಾಡಿ ಉಳಿದ ಆಹಾರವನ್ನು ಸ್ವೀಕರಿಸುವುದನ್ನು ನಾವು ಅಭ್ಯಾಸ ಮಾಡ್ಬೇಕು. ಆಗ ಮಾಯೆಗೆ ಬಲಿಯಾಗುವುದನ್ನು ಅದು ತಪ್ಪಿಸಿಕೊಳ್ತದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ: ತರಕಾರಿಗಳು, ಕಾಳುಗಳು, ಹಣ್ಣುಗಳು, ಹಾಲಿನ ಉತ್ಪನ್ನಗಳು, ನೀರು ಭಗವಂತನಿಗೆ ಅರ್ಪಣೆ ಮಾಡಲು ಸೂಕ್ತವಾದ ಆಹಾರಗಳು. ಹೀಗೆಂದು ಇಲ್ಲಿ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ ಅಲ್ಲವಾ? ಬಾಯಿಗೆ ರುಚಿಯಾಗಿದೆ ಎಂಬ ಏಕೈಕ ಕಾರಣದಿಂದ ಪ್ರಸಾದ ಸ್ವೀಕರಿಸಿದ್ರೆ, ಅತಿಯಾಗಿ ತಿಂದ್ರೆ ಅದು ಬಾಯಿ ಚಪಲಕ್ಕೆ ಬಲಿಯಾಗ್ತೇವೆ ನಾವು. ಪ್ರಸಾದವನ್ನು ತಿನ್ನುವಾಗಲೂ ರುಚಿಯಾದ ಭಕ್ಷ್ಯಗಳನ್ನು ತಿನ್ನಬಾರದೆಂದು ನಮಗೆ ಚೈತನ್ಯ ಮಹಾಪ್ರಭುಗಳು ಕಲಿಸಿದ್ದಾರೆ. ನಮ್ಗೆ ಈಗ ಕೂಡ ತಿನ್ನುವಾಗ ಏನು ರುಚಿ ಆಗ್ಬೇಕು, ಪರಿಮಳ ಬರಬೇಕು. ಸೊಗಸಾದ ಭಕ್ಷ್ಯ ಭೋಜ್ಯಗಳನ್ನು ತಿನ್ನುವ ಉದ್ದೇಶದಿಂದ ನಾವು ರುಚಿಯಾದ ಭಕ್ಷ್ಯಗಳನ್ನು ದೇವರಿಗೆ ನೈವೇದ್ಯ ಮಾಡಿದ್ರೆ ನಾವು ನಾಲಿಗೆಯನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದಂತಾಗ್ತದೆ. ದೇವರಿಗೆ ನಿಜವಾಗಿ ನಾವು ಪ್ರಸಾದ ಮಾಡುವಾಗ ಅದು ಹೇಗೋ ಏನೋ ರಾಧಾರಾಣಿಯನ್ನು ನೆನೆಸಿಕೊಂಡು ಮಾಡಿದ್ರೆ ಅಲ್ಲಿ ರುಚಿ ಖಂಡಿತವಾಗಿಯೂ ಸಿಗ್ತದೆ. ಯಾವ ಉಪ್ಪು ಕಡಿಮೆ ಆಗುದಿಲ್ಲ, ಖಾರ ಕಡಿಮೆ ಆಗುದಿಲ್ಲ, ಏನು ಬೇಕೋ ಅದು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಆಗ್ತದೆ. ನಾವು ನಾಲಿಗೆಯನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದಂತೆ ಆಗ್ತದೆ ಅಂತ ಹೇಳಿದ್ರೆ ರುಚಿಯಾದ ಆಹಾರ ತಿನ್ನುವುದು. ರುಚಿಯಾದ ಆಹಾರವನ್ನು ತಿನ್ನುವ ಸಲುವಾಗಿ ಶ್ರೀಮಂತನ ಆಹ್ವಾನವನ್ನು ಒಪ್ಪಿಕೊಂಡ್ರೆ ಅಂದ್ರೆ ನಾವು ಬಾಯಿ ಚಪಲ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಅಂತೇಳಿ ಅರ್ಥ ಅಂತೇಳಿ ಚೈತನ್ಯ ಚರಿತ್ರಾಮೃತದಲ್ಲಿ ಕೂಡ ಹೇಳಿದ್ದಾರೆ. ಶ್ರೀಮಂತನ ಮನೆಯಲ್ಲಿ ಆಹ್ವಾನ ಕೊಡ್ತಾರೆ, ಅಲ್ಲಿ ಏನು ಬಗೆ ಬಗೆಯದು ಆಹಾರಗಳು ಇರ್ತದೆ ಅಂತೇಳಿ ಓಡ್ತೇವೆ ನಾವು. ಜೀವಾರ ಲಾಲಸೆ ಯೇ ಹಿ ಇತಿ ಉತಿದಾಯ ಶಿಷ್ಟೋದರ ಪರಾಯಣ ಕೃಷ್ಣ ನಹಿ ಪಾಯ. ಯಾರು ತನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಅತ್ತಿತ್ತ ಓಡಾಡ್ತಾರೋ, ಯಾರು ತನ್ನ ಹೊಟ್ಟೆ ಮತ್ತೆ ಜನನಾಂಗವನ್ನು ಸದಾ ತೃಪ್ತಿ ಬಯಸ್ತಾರೋ ಅಂಥವರಿಗೆ ಕೃಷ್ಣನು ಖಂಡಿತವಾಗಿಯೂ ದೊರಕುವುದಿಲ್ಲ. ಗೊತ್ತಾಯ್ತಲ್ಲ? ನಾಲಿಗೆ ಚಪಲ ಬೇಡ, ಹೊಟ್ಟೆ ಮತ್ತೆ ಜನನಾಂಗಗಳನ್ನು ನಾವು ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ಯಾರು ಹೋಗ್ತಾರೋ, ಅದರ ಹಿಂದೆ ನಾಲಿಗೆ ಚಪಲ ಮತ್ತೆ ಈ ಹೊಟ್ಟೆ ಜನನಾಂಗದ ಬಗ್ಗೆ ಹಿಂದೆ ಹೋಗ್ತಾರೋ ಅವರಿಗೆ ಅಂತೂ ಖಂಡಿತ ಕೃಷ್ಣ ದೊರಕುವುದಿಲ್ಲ ಅಂತ ಹೇಳ್ತಾರೆ. ಹಿಂದೆ ಹೇಳಿರುವಂತೆ ನಾಲಿಗೆ, ಹೊಟ್ಟೆ ಮತ್ತೆ ಜನನಾಂಗ ಎಲ್ಲವೂ ಕೂಡ ದೇಹದ ಮುಂಭಾಗದಲ್ಲಿ ಒಂದೇ ಸರಳ ರೇಖೆಯಲ್ಲಿ ಇದೆ. ಅವು ಒಂದೇ ವರ್ಗಕ್ಕೆ ಕೂಡ ಸೇರಿದವು. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಬಾಲನಾಖಾಬಿ ಅರಬಾಲನಾಪಾರಿವೆ. ರಮರಮಿಯಾಗಿ ವೇಷಭೂಷಣಗಳನ್ನು ಹಾಕಿಕೊಳ್ಬೇಡ, ರುಚಿಯಾದ ಆಹಾರ ಪದಾರ್ಥಗಳನ್ನು ತಿನ್ನಬೇಡ ಅಂತ ಹೇಳಿದ್ದಾರೆ. ಹೊಟ್ಟೆಯ ಕಾಯಿಲೆಗಳಿಂದ ಏನು ಇದೆ ಅಂತ ಹೇಳಿ ಅನ್ನಿಸ್ಬೇಡಿ. ನಿಮ್ಗೆ ರುಚಿಯಾದ ಆಹಾರ ಈಗ ರಮರಮಿಯಾಗಿ ವೇಷಭೂಷಣ ಅಂತ ಹೇಳಿದ್ರೆ ಅದೇ ನಾವೆಲ್ಲ ಮೇಕಪ್ ಮಾಡಿಕೊಂಡು ಎಲ್ಲ ಹೋಗ್ತೇವಲ್ಲ, ಅದು ಬೇಡ ಅಂತ ಹೇಳಿ ಹೇಳುವಂಥದ್ದು. ಡ್ರೆಸ್ ಹಾಕುವುದನ್ನು ಹಾಕಿ
ವೇಷಭೂಷಣಗಳನ್ನು ಬೇರೆ ಬೇರೆ ತರದ್ದೆಲ್ಲ ವೇಷಭೂಷಣ ಎಲ್ಲ ಹಾಕಬೇಡಿ ಅಂತ ಹೇಳ್ತಾರೆ. ಏನು ರುಚಿ ರುಚಿಯಾದ ಆಹಾರ ಪದಾರ್ಥವನ್ನು ತಿನ್ಬೇಡಿ ಅಂತ ಹೇಳಿದಾರ. ಹೊಟ್ಟೆಯ ಕಾಯಿಲೆ ರುಚಿ ರುಚಿ ಅಂತ ಹೇಳಿದ್ರೆ ನೋಡಿ, ಆ ಬರ್ಗರ್ ಗಿರ್ಗರ್ ಅಂಥದ್ದೆಲ್ಲ ತಿನ್ಬೇಡಿ ಅಂತ ಹೇಳುದು ಅಷ್ಟೇ. ಹೊಟ್ಟೆಯ ಕಾಯಿಲೆಗಳಿಂದ ನರಳುತ್ತಿರುವವರಿಗೆ ಹೊಟ್ಟೆಯ ಚಪಲವನ್ನು ತಡೆದುಕೊಳ್ಳುವುದು ಕಷ್ಟ. ಅವರು ಅವಶ್ಯಕ್ಕಿಂತ ಹೆಚ್ಚಾಗಿ ತಿನ್ನ ಬಯಸಿದರೆ ನಾವು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ತಂದುಕೊಳ್ತೇವೆ. ಅದಕ್ಕೆ ನಾವು ಏಕಾದಶಿ ಮತ್ತೆ ಜನ್ಮಾಷ್ಟಮಿ ಅಂತಹ ದಿನಗಳನ್ನು ಉಪವಾಸ ಮಾಡಿದರೆ ಹೊಟ್ಟೆಯ ಚಪಲವನ್ನು ನಿಗ್ರಹಿಸಬಹುದು. ಅದು ಹೌದು ಮಾತ್ರ. ಏಕಾದಶಿ ದಿವಸ ನೋಡಿ, ನಿಮ್ಗೆ ಏನು ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿದ್ರೆ ಅದು ಖಂಡಿತ ನಿಮ್ಗೆ ಹಸಿವೆ ಆಗುದಿಲ್ಲ. ಆ ದಿವಸ ಕಂಟ್ರೋಲಲ್ಲಿ ಆ ಟೈಮಿಗೆ ಒಂದು ಹಸಿವೆ ಆಗ್ತದೆ, ಮತ್ತೆ ಅಲ್ಲಿ ಮರ್ತೇ ಹೋಗ್ತದೆ. ಇನ್ನು ಲೈಂಗಿಕ ಪ್ರಚೋದನೆಗಳ ಬಗೆಗೆ ಹೇಳುವುದಾದ್ರೆ ಅವು ಎರಡು ಬಗೆ, ಒಂದು ಸಕ್ರಮ, ಇನ್ನೊಂದು ಅಕ್ರಮ. ಒಂದು ಶಾಸ್ತ್ರ ಸಮ್ಮತ, ಇನ್ನೊಂದು ಆಧಾರ ಅಂತ ಹೇಳ್ತೇವೆ. ಒಬ್ಬನು ಪ್ರಾಪ್ತ ವಯಸ್ಕನಾದ ಮೇಲೆ ಶಾಸ್ತ್ರೋಕ್ತವಾಗಿ ಅವನು ಮದುವೆ ಆಗ್ಬಹುದು ಮತ್ತು ತನ್ನ ಜನನಾಂಗವನ್ನು ಸತ್ಸಂತಾನ, ಒಳ್ಳೆಯ ಸಂತಾನ ಪಡೆಯಲಿಕ್ಕೋಸ್ಕರ ಅವನು ಬಳಸಬಹುದು, ಶಾಸ್ತ್ರ ಸಮ್ಮತ ಮತ್ತು ಧರ್ಮ ಸಮ್ಮತ. ಇಲ್ಲದಿದ್ರೆ ಅವನು ತನ್ನ ತೀಟೆ ತೀರಿಸಿಕೊಳ್ಳಿಕ್ಕೋಸ್ಕರ ಈ ಕೃತಕವಾದ ವಿಧಾನಗಳನ್ನೆಲ್ಲ ಬಳಸಬೇಕಾಗ್ತದೆ. ಅವನು ಸಂಯಮದಿಂದ ಇರಲು ಸಾಧ್ಯವಾಗದೆ ಇರಬಹುದು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಒಬ್ಬನ ಅಕ್ರಮ ಲೈಂಗಿಕ ಚಟುವಟಿಕೆಗಳಲ್ಲಿ ನಿರತನಾದರೆ ಈ ಸಂಭೋಗದ ಬಗೆಗೆ ಯಾಚಿಸುವುದು, ಯೋಚಿಸುವುದು, ಹಂಚಿಗೆ ಹಾಕುವುದು, ಮಾತನಾಡುವುದು ಮತ್ತು ಸಂಭೋಗದಲ್ಲಿ ನಿರತನಾಗುವುದು ಇವೆಲ್ಲ ಕೃತಕ ವಿಧಾನಗಳಿಂದ ಶಿಷ್ಣ ತೃಪ್ತಿಪಡಿಸಿಕೊಂಡ್ರೆ ಅವನು ಮಾಯಾಪಾಶದಲ್ಲಿ ಸಿಲುಗುತ್ತಾನೆ. ಈ ಉಪದೇಶಗಳು ಗೃಹಸ್ಥರಿಗೆ ಮಾತ್ರ ಅಲ್ಲ, ತ್ಯಾಗಿಗಳಿಗೂ ಸನ್ಯಾಸ ಜೀವನದಲ್ಲಿ ಇರುವವರಿಗೂ ಕೂಡ ಇದು ಅನ್ವಯವಾಗ್ತದೆ. ಇಲ್ಲಿ ಜಗದಾನಂದ ಪಂಡಿತರು ತಮ್ಮ ಪ್ರೇಮ ವಿವರ್ತವೆಂಬ ಕೃತಿಯ 7ನೇ ಅಧ್ಯಾಯದಲ್ಲೂ ಇದನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ವೈರಾಗಿ ಬಾಯಿ ಗ್ರಾಮ್ಯ ಕಥಾನ ಸುನಿಬಿ ಕಾನೆ ಗ್ರಾಮ್ಯ ವಾರ್ತಾನ ಕಹಿಬೆ ಯಾಬೆ ಮಿಲಿಬೆ ಅಣೆ ಸ್ವಾಪನೆ ಓನಾಕಾರ ಬಾಯಿ ಶ್ರೀ ಸಂಭಾಸನ ಗ್ರಹೇ ಸ್ತ್ರೀ ಇತ್ತ ಚಾಡಿಯ ಬಾಯಿ ಆಸಿಯ ಭಾವನ ಯಾದಿ ಚಾಹ ಪ್ರಣಯ ರಾಕೀತೆ ಗೌರಾಂಗೆ ರಸನೆ ಚೋಟ ಹರಿದಾಸೇರ ಕಥತಾಕೆ ಏನ ಮನೆ ಬಾಲನ ಕಾಯಿ ಬಿ ಅರಬಾಲನ ಪರಿಬೇರದಯಾತೆ ರಾಧಕೃಷ್ಣ ಸರ್ವದಾ ಸೇವಿ ಬೇ. ಅಂದ್ರೆ ಇಲ್ಲಿ ಪ್ರಿಯ ಸೋದರ, ನೀನು ಬೈರಾಗಿ, ನೀನು ಸಾಧಾರಣವಾದ ಲೌಕಿಕ ವಿಷಯಗಳ ಬಗೆಗೆ ಮಾತುಗಳನ್ನು ಕೇಳಬಾರ್ದು. ನೋಡಿ, ಬೈರಾಗಿ ಆದವ ಈ ಸಾಧಾರಣವಾದ ಐಹಿಕ ಭೌತಿಕ ವಿಷಯದ ಆ ಬಗೆಗೆ ಮಾತುಗಳನ್ನು ನಾವು ಕೇಳಬಾರ್ದು. ಇತರರ ಜೊತೆ ಬೆರೆತಾಗ ಈ ಲೌಕಿಕವಾದ ವಿಷಯಗಳನ್ನು ನಾವು ಮಾತನಾಡಲೂಬಾರ್ದು. ಕನಸಿನಲ್ಲೂ ಕೂಡ ಹೆಂಗಸರ ಬಗೆಗೆ ಸನ್ಯಾಸಿಗಳಾದವರು ಕನಸಿನಲ್ಲಿ ಕೂಡ ಹೆಂಗಸರ ಬಗೆಗೆ ಆಲೋಚಿಸಬಾರ್ದಂತೆ. ಯಾಕೆಂದ್ರೆ ಅವರು ಸನ್ಯಾಸವನ್ನು ಸ್ವೀಕರಿಸಿದ್ದಾರೆ, ಹೆಂಗಸರೊಡನೆ ಸೇರುವುದಿಲ್ಲವೆಂಬ ಆ ವೃತ್ತವನ್ನು ಕೂಡ ಕೈಗೊಂಡಿರ್ತಾರೆ. ಚೈತನ್ಯ ಮಹಾಪ್ರಭುಗಳ ಸಂಘ ಮಾಡಬೇಕಾದ್ರೆ ನೀವಲ್ಲಿ ಸದಾ ಛೋಟ ಹರಿದಾಸ್ ಅವರನ್ನು ನೆನೆಬೇಕು. ಅವನನ್ನು ಭಗವಂತನು ಹೇಗೆ ತಿರಸ್ಕರಿಸಿದನೆಂಬುದನ್ನು ನೆನೆಬೇಕು. ಯಾಕೆ ತಿರಸ್ಕರಿಸಿದ್ರು? ಛೋಟ ಹರಿದಾಸರ ಕತೆ ಗೊತ್ತಿದೆ ಅಲ್ಲವಾ? ಗೊತ್ತಿಲ್ಲವಾ? ಗೊತ್ತಿಲ್ಲ ಮಾತಾಜಿ. ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯ ಆಗಿದ್ರಂತೆ. ಒಂದು ಸಲ ಮಾತಾಜಿ ಮೊನ್ನೆ ಹೇಳಿದ್ರು, ಮಾತಾಜಿ ಹೌದು, ವೀಣಾ ಮಾತಾಜಿ ಹೇಳಿದ್ರು. ವೀಣಾ ಮಾತಾಜಿ ನಮ್ಗೆ ಗೊತ್ತಿಲ್ಲ ಮಾತಾಜಿ. ನಮ್ಗೆ ಗೊತ್ತಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ಅದೇ ಶಾರ್ಟ್ ಅಲ್ಲಿ ಹೇಳ್ತೇನೆ, ಯಾಕಂದ್ರೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ಛೋಟ ಹರಿದಾಸರು ಇವರ ಶಿಷ್ಯರಾಗಿದ್ರು, ಚೈತನ್ಯ ಮಹಾಪ್ರಭುಗಳ. ಅದೇನೋ ಅವರು ಬೇಡಿಕೊಳ್ಳುವಾಗವ ಅಥವಾ ಭಿಕ್ಷೆ ಬೇಡುವಾಗವ ಏನೋ ಮನೆ ಹತ್ತಿರ ಹೋಗುವಾಗ ಅಲ್ಲಿರುವ ಹುಡುಗಿಯರನ್ನು ನೋಡುವಾಗ ಅವರಿಗೆ ಮನಸ್ಸು ಒಂದ್ ಸ್ವಲ್ಪ ಆಚೆ ಓಡಿತಂತೆ. ಅದು ಚೈತನ್ಯ ಮಹಾಪ್ರಭುಗಳಿಗೆ ಕೂಡ್ಲೇ ಗೊತ್ತಾಗ್ತದೆ. ಯಾಕಂದ್ರೆ ಅವರು ಭಗವಂತನೇ ಅಲ್ಲವಾ, ಕೃಷ್ಣ ರಾಧಾರಾಣಿ ಮತ್ತೆ ಕೃಷ್ಣನ ಒಟ್ಟಿಗೆ ಇದಾಗಿದೆ ಅಲ್ಲ, ಅದಕ್ಕೆ ಅವರಿಗೆ ಗೊತ್ತಾಯ್ತು.
ಅವರು ಕೂಡಲೇ ಅವನನ್ನು ಬೇಡ ನೀನು ಅಂತ ಹೇಳ್ತಾರೆ. ಮತ್ತೆ ಲಾಸ್ಟಿಗೆ ಅವನನ್ನು ಕ್ಷಮಿಸ್ಲೇ ಇಲ್ಲ ಅಂತೆ. ನೀನು ಇದು ಮಾಡು, ಆತ್ಮಹತ್ಯೆ ಮಾಡು ಅಂತ ಹೇಳಿಕೊಂಡು ಇದು ಮಾಡಿದ್ದಾರೆ. ಮತ್ತೆ ಚೋಟಾಲಿದಾಸರು ಆತ್ಮಹತ್ಯೆ ಮಾಡಿದ್ದಾರೆ. ಆತ್ಮಹತ್ಯೆ ಅಷ್ಟು ಮಾಡ್ಕೊಂಡ್ರು ಮಾತಾಜಿ ಅವರು. ಹೌದು, ಅಷ್ಟು ಅವರು ತಿರಸ್ಕಾರ ಮಾಡ್ತಾರೆ ಅಲ್ಲಿ. ಅಂದ್ರೆ ಸನ್ಯಾಸಿ ಆದವನು ಆ ರೀತಿ ಮಾಡ್ಲೇಬಾರ್ದು ಅಂತೇಳಿ. ಪಂಚಭಕ್ಷ ಇಲ್ಲಿ ನೋಡಿ, ಚೋಟಾರಿದಾಸರನ್ನು ನಾವು ನೆನೆಬೇಕು, ಭಗವಂತನನ್ನು ಅವರು ತಿರಸ್ಕರಿಸಿದ್ದನ್ನು ನಾವು ಅಲ್ಲಿ ನೆನೆಬೇಕು. ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ತಿನ್ಲಿಕ್ಕಿಲ್ಲ ಬೈರಾಗಿ ಆದವರು. ಈಗಿನ ಬೈರಾಗಿ, ಈಗಿನ ಕಲಿಯುಗದ ಬೈರಾಗಿಗಳು ಕೆಲವರು ಬರ್ತಾರಲ್ಲ ಇಲ್ಲಿ, ಅವರೆಲ್ಲ ಈ ರೀತಿ ಮಾಡುವುದಿಲ್ಲ. ನಾಜೂಕಿನ ಉಡುಗೆ ತೊಡುಗೆಗಳನ್ನು ಹಾಕಿಕೊಳ್ಬಾರ್ದು. ಸದಾ ಅವರು ವಿನಮ್ರನಾಗಿರ್ಬೇಕು. ರಾಧಾಕೃಷ್ಣರನ್ನು ಅವರ ಹೃದಯಾಂತರದ ಆಳದಲ್ಲಿ ನೆನೆದು ಸೇವೆ ಮಾಡಬೇಕು. ತಾತ್ಪರ್ಯ ಇಷ್ಟೇ, ಯಾರು ಈ ಆರನ್ನು ಎಂದರೆ ಮಾತು, ಮನಸ್ಸು, ಕೋಪ, ನಾಲಿಗೆ, ಹೊಟ್ಟೆ, ಜನನಾಂಗಗಳು, ಇದನ್ನು ಯಾರು ನಿಗ್ರಹಿಸ್ತಾರೋ ಅವರನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಅಂತೇಳಿ ಕರೆಯಬೇಕು. ಸ್ವಾಮಿ ಎಂದರೆ ಒಡೆಯ, ಗೋ ಅಂದ್ರೆ ಇಂದ್ರಿಯ, ಗೋಸ್ವಾಮಿ ಅಂದರೆ ಇಂದ್ರಿಯಗಳ ಒಡೆಯ. ಇಲ್ಲಿ ಬಂತು ಗೋಸ್ವಾಮಿ, ಇದು ಇಂಪಾರ್ಟೆಂಟ್. ಗೋಸ್ವಾಮಿ ಅಂದ್ರೆ ಯಾರು? ಸನ್ಯಾಸವನ್ನು ಸ್ವೀಕರಿಸಿದರೆ ಅವನು ಸ್ವಾಮಿ ಎಂಬ ಬಿರುದನ್ನು ಕೆಲವರು ಪಡಿತಾರೆ. ನಾವು ಸನ್ಯಾಸವನ್ನು ಸ್ವೀಕರಿಸಿರೋ ಸ್ವಾಮಿ ಸ್ವಾಮಿ ಅಂತ ಹೇಳ್ತೇವೆ. ಆದ್ರೆ ಅವನು ಏನ್ ಮಾಡ್ಬೇಕಂತ ಹೇಳಿದ್ರೆ ಕುಟುಂಬದ ಅಥವಾ ಸಮಾಜದ ಒಡೆಯ ಅಂತ ಹೇಳಿ ಅರ್ಥ ಅಲ್ಲ. ಅವನು ಇಂದ್ರಿಯಗಳ ಒಡೆಯನಾಗ್ಬೇಕು. ಇಂದ್ರಿಯಗಳ, ಇಲ್ಲಿ ನಾವೆಲ್ಲ ಕೆಲವೆಲ್ಲ ಇಂತ ಶಬರಿಮಲೆಗೆಲ್ಲ ಹೋಗುವಾಗ ಅವರನ್ನು ಸ್ವಾಮಿ ಸ್ವಾಮಿ ಅಂತಲೇ ಕರಿಬೇಕು ಅಂತ ಹೇಳ್ತಾರೆ ಅಲ್ಲವಾ? ಹೌದು ಮಾತಾಜಿ. ಹಾಗೆ ಅಲ್ಲ, ಸ್ವಾಮಿ ಅಂತ ಹೇಳಿದ್ರೆ ಅವರು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೇಕು. ಅವರು ಇಂದ್ರಿಯಗಳನ್ನು ಯಾವಾಗ ಕಂಟ್ರೋಲ್ ಮಾಡ್ತಾರೆ? ಒಟ್ಟಿಗೆ ಎಲ್ಲ ಆಗ ಸ್ವಲ್ಪ ಒಂದು 5-6 ದಿವಸ, ಈಗ 5-6 ದಿವಸ ಇಲ್ಲ, ಮೊದಲಿನ ದಿವಸ ಹೋಗಿ ಮಾಲೆ ಹಾಕಿಕೊಂಡು ಬರ್ತಾರೆ, ಹೋಗ್ತಾರೆ ಅಲ್ಲವಾ? ಹೌದು, ಮೊದಲು 40 ದಿವಸ ಬೇಕಿತ್ತು. 40 ದಿವಸ. ಯಾಕೆಂದ್ರೆ ಅಲ್ಲಿ ಇಂದ್ರಿಯಗಳ ಕಂಟ್ರೋಲ್ ಸಿಕ್ತಿತ್ತು ಅವರಿಗೆ. ಬೇಕು ಬೇಡದನ್ನೆಲ್ಲ ತಿನ್ಲಿಕ್ಕಿಲ್ಲ ಅಲ್ಲಿ. ಆ ಸಮಯದಲ್ಲಿ ಮಾತ್ರ ತಿಂತಾರೆ, ಮತ್ತೆ ಬಂದು ಪುನಃ ನಾಯಿ ಬಾಲ ಡೋಂಕಿ ಹೌದು, ತಿಂತಾರೆ, ಮತ್ತೆ ಬಂದು ತಿಂತಾರೆ. ಇಂದ್ರಿಯಗಳ ಒಡೆಯನಾಗದೆ ಒಬ್ಬನನ್ನು ಗೋಸ್ವಾಮಿ ಅಂತ ಕರೆಯಲಿಕ್ಕೆ ಆಗುದಿಲ್ಲ. ಈಗ ಗೋದಾಸ ಅಂದ್ರೆ ಯಾರು? ಇಂದ್ರಿಯಗಳ ದಾಸ ನಾವೆಲ್ಲ ಬಂತೆವನು. ಅವರು ವೃಂದಾವನದ 6 ಗೋಸ್ವಾಮಿಗಳು ನಡೆದಂತೆ ಎಲ್ಲಾ ಸ್ವಾಮಿಗಳು ಗೋಸ್ವಾಮಿಗಳು ಭಗವಂತನ ಆ ದಿವ್ಯ ಸೇವೆಯಲ್ಲಿ ಅವರು ಪೂರ್ಣವಾಗಿ ನಿರತರಾಗಿರ್ತಾರೆ. ಇದಕ್ಕೆ ವಿರುದ್ಧವಾಗಿರುವಂತಹದ್ದೇ ಗೋದಾಸರು. ಅವರಿಗೆ ಇಂದ್ರಿಯಗಳ ಸೇವೆಯಲ್ಲಿ ಅಥವಾ ಈ ಐಹಿಕ ಜಗತ್ತಿನ ಸೇವೆಯಲ್ಲೇ ಅವರು ನಿರತರಾಗಿ ಇರ್ತಾರೆ. ಅವರಿಗೆ ಬೇರೆ ಯಾವ ಕೆಲಸವೂ ಇಲ್ಲ. ಪ್ರಹ್ಲಾದ ಮಹಾರಾಜನು ಅಲ್ಲಿ ಗೋದಾಸನನ್ನು ಅದಂತ ಗೋ ಅಂತವಾ ಇಂದ್ರಿಯ ನಿಗ್ರಹ ಮಾಡದವನು ಅಂತೇಳಿ ವಿವರಿಸಿದ್ದಾರೆ. ಅದಂತ ಗೋ ಆದವನು ಅಂದರೆ ಇಂದ್ರಿಯ ನಿಗ್ರಹ ಮಾಡದವನು ಕೃಷ್ಣನ ದಾಸನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಮದ್ಭಾಗವತದಲ್ಲಿ ಕೂಡ ಪ್ರಹ್ಲಾದ ಮಹಾರಾಜರು ಹೀಗೆ ಹೇಳಿದ್ದಾರೆ. ಮತಿರ್ನ ಕೃಷ್ಣೇ ಪರತ ಸ್ವತೋ ವಾ ಮಿತೋ ಪಾದ್ಯೇತ ಗ್ರಹವ್ರತಾನಾಂ ಅದಂತ ಗೋಬಿತ್ ವಿಶತಂ ತಮಿಶ್ರಂ ಪುನಃ ಪುನಶ್ಚರ್ವಿತಾಚರ್ವನಾನಂ. ನೋಡಿ, ಇಂದ್ರಿಯ ತೃಪ್ತಿಗಾಗಿ ಈ ಐಹಿಕ ಜಗತ್ತಿನಲ್ಲಿ ಬದುಕಿರಬೇಕೆಂದು ತೀರ್ಮಾನಿಸಿರುವವರು ಸ್ವಪ್ರಯತ್ನದಿಂದಾಗ್ಲಿ ಅಥವಾ ಇತರರ ಉಪದೇಶದಿಂದಾಗ್ಲಿ ಇತರರ ಸಹವಾಸದಿಂದಾಗಲಿ ಕೃಷ್ಣ ಪ್ರಜ್ಞೆಯುಳ್ಳವರಾಗುವ ಸಾಧ್ಯತೆ ಇಲ್ಲ. ಇಂದ್ರಿಯ ತೃಪ್ತಿಗಾಗಿ ಈ ಐಹಿಕ ಜಗತ್ತಿನಲ್ಲಿ ಬದುಕಿರಬೇಕು ಅಂತೇಳಿ ಯಾರು ತೀರ್ಮಾನಿಸ್ತಾರೋ ಅವರು ಸ್ವಪ್ರಯತ್ನದಿಂದಾಗ್ಲಿ ಇತರರ ಉಪದೇಶದಿಂದಾಗ್ಲಿ ಅಥವಾ ಇತರರ ಸಹವಾಸದಿಂದಾಗ್ಲಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಉಳ್ಳವರಾಗುವಂತಹ ಸಾಧ್ಯತೆ ಕಡಿಮೆ. ಲಂಗುಲಗಾಮ ಇಲ್ಲದೆ ಇಂದ್ರಿಯಗಳಿಂದ ಅಂಧಕಾರದ ಪ್ರದೇಶಕ್ಕೆ ಅವರು ಅವರನ್ನು ಎಳಿತಾರೆ. ಇದೇ ಚರ್ವಣ ಅಂತ ಹೇಳಿದೆ, ಅದರಲ್ಲೇ ಇರ್ತಾರೆ. ಯಾಕೆಂದ್ರೆ ಇಲ್ಲಿ ಅವರಿಗೆ ಯಾವಾಗ್ಲೂ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ಅಲ್ಲೇ ತಿರುಗಿ ಇರ್ತಾರೆ ಅಷ್ಟೇ. ಈಗ ನಿಮ್ಗೆ ಇಷ್ಟರಲ್ಲಿ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು?
ಅರ್ಥ ನಮ್ಮ ಆಗ್ಲಿಲ್ಲ ಚೆನ್ನಾಗಿ ಅರ್ಥ ಆಗಿದೆ ಇಂದ್ರಿಯಗಳು ಮಾತಾಜಿ. ನಮ್ಮ ಇಂದ್ರಿಯಗಳ ಅರ್ಥ ಆಯ್ತು ಕಂಟ್ರೋಲ್ ಮಾತಾಜಿ. ಇಂದ್ರಿಯ ನಿಗ್ರಹನ ಹೇಗ್ ಇಟ್ಕೋಬೇಕು. ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತು ಮಾತಾಜಿ. ಇಂದ್ರಿಯಗಳ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತ ಗೊತ್ತಾಯ್ತು. ಈಗ ನಾವು ಇವತ್ತಿನಿಂದ ಮಾತನ್ನೆಲ್ಲ ಯಾವ್ದಕ್ಕೆ ಉಪಯೋಗಿಸ್ಬೇಕು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಹೌದು ಗೊತ್ತಾಯ್ತು ಮಾತಾಜಿ. ಮಾತಾಜಿ. ಮಾತುಗಳಿಗೆ ಮಾತ್ರ ಹಾ, ಕೃಷ್ಣ ಉಪಯೋಗಿಸ್ಬೇಕು. ಪ್ರಜ್ಞೆಗೆ ನಾವು ಮಾತಾಡೋದು ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ವಿಷಯದಲ್ಲೇ ಮಾತನಾಡ್ಬೇಕು, ಕೃಷ್ಣನ ಕ್ರೋಧ ವಿಷಯದಲ್ಲೇ ಕಮ್ಮಿ ಮಾಡ್ಬೇಕು. ಗುಣಗಾನ ಮಾಡ್ಬೇಕು. ಹಾಗೆ ಕ್ರೋಧ ಮಾಡಬಾರ್ದು. ಕ್ರೋಧ ಕೋಪ ಮಾಡಬಾರ್ದು, ಮಾಡ್ಬಾರ್ದು. ಕೋಪಗೊಳ್ಬಾರ್ದು. ಕೃಷ್ಣನ ಕೋಪಗೊಳ್ಳುವಲ್ಲಿ ಕೊಳ್ಬೇಕು. ಕೃಷ್ಣನ ಇದನ್ನು ವಿರೋಧ ಮಾಡುವಾಗ ನಾವು ಎಷ್ಟು ಹೇಳಿದ್ರು ಕೇಳದಿದ್ರೆ ನಾವು ಅಲ್ಲಿಂದ ನಮ್ಗೆ ಸರ್ವಸಾಮಾನ್ಯವಾಗಿ ಆಗೋ ಕೋಪ ಬರ್ತದೆ, ಅಲ್ಲಿಂದಲೇ ನಾವು ಹೌದು. ಜಾಗ ಖಾಲಿ ಮಾಡ್ಬೇಕು. ಎಸ್, ಕರೆಕ್ಟ್ ಮಾತಾಜಿ ನೀವ್ ಹೇಳಿದ್ದು. ಜಾಗ ಖಾಲಿ ಮಾಡ್ಬೇಕು. ನಾವೇನು ಹೇಳಲಿಕ್ಕೆ ಹೋಗ್ಬಾರ್ದಂತವ್ರಿಗೆ ಇಲ್ಲ ಅಂದ್ರೆ ಕೃಷ್ಣ 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 ಅಂತ ಒಂದ್ 10 ಸಾರಿ ಹೇಳ್ಕೋಬೇಕು ಅಷ್ಟೇ. ಅಲ್ಲೇ ಕೋಪ ತನ್ನಗೆ ಬರ್ತದೆ, ತನ್ನಷ್ಟಕ್ಕೆ ಅವ್ರು ಬರ್ತದೆ. ಅವರ ಮೊದ್ಲು ಕಿವಿಗೆ ಕೂಡ ಕೃಷ್ಣ ಆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದ್ರೆ ಸಾಕು ಅಲ್ಲೇ. ಆಗ ಅವರ ಕಿವಿಗೆ ಆ ಹರೇ ಕೃಷ್ಣ ಅಂತ ಹೇಳಿ ಒಂದು ಸ್ವಲ್ಪ ಹೋಗ್ತದೆ ಕಿವಿ. ಇನ್ನೇನ್ ಮಾತಾಡೋದು ಮಾಡೋದು? ಕೊಡ್ಬೇಕು, ಪ್ರಸಾದ ಕೊಡ್ಬೇಕು. ಅದೇ ಪ್ರಸಾದ, ಹರೇ ಕೃಷ್ಣ ಮಹಾಮಂತ್ರವೇ ಪ್ರಸಾದ. ಟಾನಿಕ್ ಮಾತಾಜಿ, ನಾವು ಹೋಗುವ ಮುನ್ನ ಅದನ್ನ ಹೇಳ್ಬಿಟ್ಟೆ ಹೋಗ್ಬೇಕು. ಹೋಗ್ಬೇಕು. ನಾವು ನೆನೆಸುವಾಗಲೂ ಹಾಗೆ ಕೊಡ್ಬೇಕು. ಆಯ್ತಪ್ಪ ಕೃಷ್ಣ ಅಂತ ಹೇಳ್ಕೊಂಡು ಕೃಷ್ಣನೇ ಮುಂದೆ ಇಡ್ಬೇಕು, ಪ್ರಭುಪಾದ್ರನ್ನು ಮುಂದೆ ಇಡ್ಬೇಕು ಅಷ್ಟೇ. ಮತ್ತೆ ಆ ವಿಚಾರ ಇಲ್ಲ. ಮಾತಾಯ್ತು. ಮಾತಾಜಿ,